فمن تطوع خيرا فهو خير له وأن تصوموا خير لكم إن كنتم تعلمون شهر رمضان الذي أنزل فيه القرآن هدى للناس وبينات من الهدى والفرقان فمن شهد منكم الشهر فليصمه ومن كان مريضا أو على سفر فعدة من أيام أخر يريد الله بكم اليسر ولا يريد بكم العسر ولتكملوا العدة ولتكبروا الله على ما هداكم ولعلكم تشكرون صدق الله. ಓ ಸತ್ಯವಿಶ್ವಾಸಿಗಳೇ, ಗತಪ್ರವಾದಿಗಳ ಅನುಯಾಯಿಗಳಿಗೆ ಕಡ್ಡಾಯಗೊಳಿಸಿದ್ದಂತೆಯೇ ನಿಮ್ಮ ಮೇಲೂ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ನಿಮ್ಮಲ್ಲಿ ಧರ್ಮನಿಷ್ಠೆಯ ಗುಣವಿಶೇಷ ಉಂಟಾಗುವುದೆಂದು ಆಶಿಸಲಾಗಿದೆ. ಎಣಿಕೆಯ ಕೆಲವೇ ದಿನಗಳ ಉಪವಾಸ ವ್ರತವದು. ನೀವೆಲ್ಲಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣದಲ್ಲಿದ್ದರೆ ಇತರ ದಿನಗಳಲ್ಲಿ ಅಷ್ಟೇ ಸಂಖ್ಯೆಯನ್ನು ಪೂರ್ತಿಗೊಳಿಸಿಕೊಳ್ಳಬೇಕು. ಉಪವಾಸವಿರಲು ಶಕ್ತರಾದವರು ಉಪವಾಸವಿರದಿದ್ದರೆ ಪ್ರಾಯಶ್ಚಿತ್ತವನ್ನು ಕೊಡಬೇಕು. ಒಂದು ದಿನದ ಉಪವಾಸದ ಪ್ರಾಯಶ್ಚಿತ್ತವು ಓರ್ವ ಬಡವನಿಗೆ ಆಹಾರ ನೀಡುವುದಾಗಿದೆ ಮತ್ತು ತನ್ನ ಇಚ್ಛೆಯಿಂದ ಇನ್ನಷ್ಟು ಸತ್ಕಾರ್ಯ ಮಾಡಿದರೆ ಇದು ಅವರಿಗೆ ಇನ್ನೂ ಉತ್ತಮ. ಆದರೆ ನೀವು ಅರಿಯುವವರಾಗಿದ್ದರೆ ಉಪವಾಸವಿರುವುದೇ ನಿಮಗೆ ಅತ್ಯುತ್ತಮ. ಮಾನವರಿಗೆ ಸಾಧ್ಯಂತ ಸನ್ಮಾರ್ಗ, ಮಾರ್ಗದರ್ಶಕ ಮತ್ತು ಸತ್ಯಾಸತ್ಯಗಳಲ್ಲಿರುವ ಅಂತರವನ್ನು ಸುವ್ಯಕ್ತವಾಗಿ ತಿಳಿಸುವ ಶಿಕ್ಷಣಗಳನ್ನೊಳಗೊಂಡಿರುವ ಕುರ್ಆನ್ ಅವತೀರ್ಣಗೊಂಡ ತಿಂಗಳು ರಂಜಾನ್ ಆಗಿರುತ್ತದೆ. ಆದ್ದರಿಂದ ಯಾವನಾದರೂ ಈ ತಿಂಗಳನ್ನು ಹೊಂದಿದಾಗ ಅವನು ಆ ಸಂಪೂರ್ಣ ತಿಂಗಳ ಉಪವಾಸ ವ್ರತವನ್ನು ಆಚರಿಸಬೇಕು. ಯಾವನಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣಿಕನಾಗಿದ್ದರೆ ಆತನು ಇತರ ದಿನಗಳಲ್ಲಿ ಉಪವಾಸ ದಿನಗಳ ಸಂಖ್ಯೆಯನ್ನು ಪೂರ್ತಿಗೊಳಿಸಬೇಕು. ಅಲ್ಲಾಹ್ ನಿಮಗೆ ಸೌಲಭ್ಯವನ್ನೀಯಲು ಬಯಸುತ್ತಾನೆ, ನಿಮ್ಮನ್ನು ಕಷ್ಟಕ್ಕೀಡು ಮಾಡಲು ಇಚ್ಛಿಸುವುದಿಲ್ಲ. ನೀವು ಉಪವಾಸದ ಸಂಖ್ಯೆಯನ್ನು ಪೂರ್ತಿಗೊಳಿಸಲು ಅನುಕೂಲವಾಗುವಂತೆಯೂ ಸನ್ಮಾರ್ಗದರ್ಶನದ ಮೂಲಕ ನಿಮ್ಮನ್ನು ಪ್ರತಿಷ್ಠಿತಗೊಳಿಸಿದ ಅಲ್ಲಾಹನ ಮಹಿಮೆಯನ್ನು ಕೊಂಡಾಡುತ್ತಾ ಅವನಿಗೆ ಕೃತಜ್ಞರಾಗಿರಲಿಕ್ಕಾಗಿಯೂ ಈ ವಿಧಾನವನ್ನು ತೋರಿಸಿಕೊಳ್ಳಲಾಗಿದೆ. ಕುರಾನ್ ಪಠಿಸಿ ಅದರ ಅರ್ಥವನ್ನು ನಮ್ಮ ಮುಂದಿಟ್ಟಂತಹ ಬ್ರದರ್ ಅಶ್ಫಾಕ್ ಅಹ್ಮದ್ ಇವರು ಚಾರ್ಟರ್ಡ್ ಅಕೌಂಟೆಂಟ್ ವಿದ್ಯಾರ್ಥಿ ಆಗಿದ್ದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಿನ ನಮ್ಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀ ವಿದ್ಯಾಧರ್ ಶೆಟ್ಟಿ, ಸದಸ್ಯರು ಸದ್ಭಾವನಾ ವೇದಿಕೆ ಉಳ್ಳಾಳ ಹಾಗೂ ನಿರ್ದೇಶಕರು ಪೊಸಕೂರಲ್ ಬಳಗ ಇವರನ್ನು ನಾನು ಸೌಹಾರ್ದ ಕೂಟ ಎನ್ನುವಂತಹದ್ದನ್ನು ಆರಂಭಿಸುವಾಗ ಉಳ್ಳಾಲ ಪರಿಸರದಲ್ಲಿ ಇಂತಹದ್ದೊಂದು ಕೂಟ ಅಗತ್ಯ ಇದೆ ಎನ್ನುವಂತಹ ನೆಲೆಗಟ್ಟನ್ನು ಪೊಸಕೂರಲ್ ಬಳಗ ತನ್ನ ದಶಮಾನೋತ್ಸವದ ಸಂದರ್ಭದಲ್ಲಿ ಕಂಡುಕೊಂಡು ಒಂದು ಸಣ್ಣ ಪ್ರಯತ್ನದಲ್ಲಿ ಆರಂಭಿಸಿದಂತಹ ಈ ಕಾರ್ಯಕ್ರಮ ಇವತ್ತು ಉಳ್ಳಾಲದಲ್ಲಿ ಎಲ್ಲ ಕಡೆಯಲ್ಲಿಯೂ ಸೌಹಾರ್ದ ಸಂಗಮಗಳು ಆಗುವಂತಹ ಕಾರ್ಯಕ್ರಮಗಳನ್ನು ನಾವು ಕಾಣುತ್ತಾ ಇದ್ದೇವೆ. ಒಂದು ಒಳ್ಳೆಯ ಬೆಳವಣಿಗೆ. ಕೆಲವರು ಪ್ರಶ್ನಿಸುವುದುಂಟು, ಸೌಹಾರ್ದ ಎನ್ನುವುದು ಅಗತ್ಯವೇ? ಅದು ಅವರವರಿಗೆ ಬಿಟ್ಟ ವಿಷಯ. ಯಾವುದೇ ಭಾವನೆಗಳು, ಯಾವುದೇ ನಂಬಿಕೆಗಳು ನಾವು ಎಲ್ಲರ ಮೇಲೆ ಹೇರುವಂತಿಲ್ಲ. ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ತಕ್ಕಂತೆ ಎನ್ನುವುದನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ, ತಿಳಿಸಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮ ನಮಗೆ ಬೇಕು ಅಂತ ಅನ್ನಿಸಿದಂತಹ ಸಮಾನ ಮನಸ್ಕರನ್ನು ಸೇರಿಸಿದಂತಹ ಒಂದು ಸಂಘಟನೆಯಾಗಿ ಸದ್ಭಾವನಾ ವೇದಿಕೆ ಉಳ್ಳಾಲದಲ್ಲಿ ಮೂಡಿ ಬಂತು. ನಿರಂತರ ಪ್ರಯತ್ನಗಳ ಮೂಲಕವಾಗಿ ಉಳ್ಳಾಲದಲ್ಲಿ ಮಾದರಿ ಸಂಘಟನೆಯಾಗಿ ಬೆಳೆದು ಬಹುಶಃ ದೊಡ್ಡ ಪ್ರಚಾರವಿಲ್ಲದೆ, ಅಬ್ಬರದ ಯಾವುದೇ ಕಾರ್ಯಕ್ರಮಗಳಿಲ್ಲದೆ ತನ್ನತನವನ್ನು ಸ್ಥಾಪಿಸುವಂತಹ, ತನ್ನತನವನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಸದ್ಭಾವನಾ ವೇದಿಕೆ ಮಾಡ್ತಾ ಬರ್ತಾ ಇದೆ. ಪೊಸಕೂರಲ್ ಬಳಗದ ಜತೆಗೆ ಇದು ಕೈ ಜೋಡಿಸಿಕೊಂಡು ನಿರಂತರವಾಗಿ ಸೌಹಾರ್ದ ಕೂಟಗಳನ್ನು ಆಯೋಜಿಸುವಲ್ಲಿ ಪೊಸಕೂರಲ್ ಬಳಗದ ಜತೆಗೂ ಬೆನ್ನೆಲುಬಾಗಿ ನಿಲ್ತಾ ಇದೆ. ತನ್ನದೇ ಆದಂತಹ ಸ್ವತಂತ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಪೊಸಕೂರಲ್ ಬಳಗ ಇದೀಗ 9ನೇ ವರ್ಷದಲ್ಲಿ ತನ್ನ ಸೌಹಾರ್ದ ಕಾರ್ಯಕ್ರಮವನ್ನು
ಯಶಸ್ವಿಯಾಗಿ ಮೊನ್ನೆಗೆ ಸೌಹಾರ್ದ ಕ್ರಿಸ್ಮಸ್ ಅಲ್ಲಿಗೆ ಪೂರೈಸಿಕೊಂಡು ಇದೀಗ ಪೊಸಕುರಲ್ ಬಳಗವು ನಾಡ್ದು ಜುಲೈಗೆ ತನ್ನ 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ 10ನೇ ವರ್ಷದ ಸೌಹಾರ್ದ ಸಂಗಮಕ್ಕೆ ಅಣಿಯಾಗುತ್ತಾ ಇದೆ. ದಶಮಾನೋತ್ಸವದ ನಂತರ ಮತ್ತೆ ದಶಮಾನೋತ್ಸವದಲ್ಲಿ ಸೌಹಾರ್ದ ಸಂಗಮದ ಸಂಭ್ರಮದಲ್ಲಿ ನಾವಿದ್ದೇವೆ. ಹಾಗೆಯೇ ಸದ್ಭಾವನಾ ವೇದಿಕೆ ಕಳೆದ 5-6 ವರ್ಷಗಳಿಂದ ಈ ಪ್ರಯತ್ನಕ್ಕೆ ಕೈ ಜೋಡಿಸಿಕೊಂಡು ಉಳ್ಳಾಲದಲ್ಲಿ ತನ್ನದೇ ಆದಂತಹ ಕಾರ್ಯಕ್ರಮಗಳು, ಉದಾಹರಣೆಗೆ ಮಾದಕ ದ್ರವ್ಯ ವ್ಯಸನದ ವಿರುದ್ಧವಾದಂತಹ ಆ ಮಾದಕ ದ್ರವ್ಯದ ಒಂದು ತೊಂದರೆಗಳ ಬಗ್ಗೆ ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನಗಳನ್ನು ಅಲ್ಲಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಮಾಡಿಕೊಂಡು ಬರ್ತಾ ಇದೆ. ಜೊತೆಗೆ ಮಾದಕ ದ್ರವ್ಯದ ವ್ಯಸನದ ವಿರುದ್ಧ ಸಾಮಾಜಿಕ ಸಂದೇಶವನ್ನು ಹೇಳುವಂತಹ ಬೀದಿ ನಾಟಕಗಳು, ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದೆ. ಆದರೆ ಕಳೆದ 2 ವರ್ಷಗಳಿಂದ ನಿಮಗೆಲ್ಲರಿಗೂ ಗೊತ್ತಿದೆ, ನಾವಿನ್ನೂ ಕೊರೋನಾದ ಆ ಒಂದು ಪೂರ್ತಿ ಭಯದ ವಾತಾವರಣದಿಂದ ಹೊರ ಬಂದಿಲ್ಲ. ಈಗಷ್ಟೇ 1-1.5 ತಿಂಗಳಿಂದ ಎಲ್ಲ ಕೊರೋನಾದ ನಿಯಮಗಳು ಸಡಿಲವಾಗುತ್ತಾ ಬಂದು ನಾವು ಮುಕ್ತರಾಗಬಹುದು ಎನ್ನುವಷ್ಟರಲ್ಲೇ ಮತ್ತೆ 4ನೆಯ ಅಲೆಯ ಭಯದ ಸುದ್ದಿಗಳನ್ನು ಕೇಳ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಚೌಕಟ್ಟಿನ ಒಳಗೆ ಇವತ್ತು ಸೀಮಿತ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿಕೊಂಡು ನಾವು ಯಾವಾಗಲೂ ಕರೆ ಮಾಡುವಾಗ ತುಂಬ ಮಂದಿಗೆ ಕರೆ ಮಾಡ್ತೇವೆ. ಕನಿಷ್ಠ ಪಕ್ಷ ಒಂದು 250-300 ಮಂದಿ ಸೇರ್ತಾರೆ, ನಮ್ಮ ಕರೆಗೆ ಓಗೊಟ್ಟು ಬರುವವರಿದ್ದಾರೆ. ಆದರೆ ಈ ಸಲ ಒಂದು ಸೀಮಿತ ಸಂಖ್ಯೆಗೆ ಒಳಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಸೌಹಾರ್ದ ಎನ್ನುವುದು ಬೇಕೆ ಎನ್ನುವಂತಹ ಪ್ರಶ್ನಿಸುವವರಿಗೆ ಇದ್ದರೆ ಏನಾಗುತ್ತದೆ ಎನ್ನುವಂತಹ ತೋರಿಸುವ ಪ್ರಯತ್ನವನ್ನೊಂದನ್ನು ಸಮಾಜಕ್ಕೆ ತೋರಿಸಬೇಕು. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಲು ಸಾಧ್ಯ ಎನ್ನುವಂತಹದ್ದು ಸಂದೇಶ ಸಮಾಜಕ್ಕೆ ಹೋಗಬೇಕು. ಆ ಸಂದೇಶ ಹೇಗೆ? ಕೇವಲ ಇಲ್ಲಿ ಕೊಟ್ಟಂತಹ ಸಂದೇಶಗಳು ಕೇವಲ ಮಾದರಿಯಾಗಿ ನಮ್ಮ ಸದ್ಭಾವನಾ ವೇದಿಕೆಯ ಗೌರವಾಧ್ಯಕ್ಷರು ಶ್ರೀಯುತ ಸದಾನಂದ ಬಂಗೇರು ಹಿರಿಯವರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅತ್ಯಂತ ಗೌರವದಿಂದ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ ಮೊಗವೀರ ಸಮಾಜದ ಮಾಜಿ ಅಧ್ಯಕ್ಷರು ಹೌದು, ಹಿರಿಯರು ಹೌದು, ಅವರಿಗೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತಿಸ್ತಾ, ಹೀಗೆ ಒಂದು ಚೌಕಟ್ಟಿನ ಒಳಗೆ ಸೌಹಾರ್ದದ ಸಂದೇಶವನ್ನು ಸಾರಬೇಕು. ಆ ಮೂಲಕವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಮೂಡಿಬಂದು ಒಳ್ಳೆಯ ಒಂದು ಮನಸ್ಸು ಮೂಡಬೇಕು. ಮನಸ್ಸನ್ನು ಕಟ್ಟುವಂತಹ ಪ್ರಯತ್ನ ನಮ್ಮ ರವೀಂದ್ರ ಮಾಸ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಮನಸ್ಸನ್ನು ಕಟ್ಟುವಂತಹ ಕೆಲಸ, ಮನುಷ್ಯರನ್ನು ಜೋಡಿಸುವಂತಹ ಕೆಲಸ ಆಗಬೇಕು ಎನ್ನುವ ನೆಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇದರ ಪ್ರತಿಫಲವಾಗಿ ನಾವು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಶತಮಾನೋತ್ಸವದ ಸಂದರ್ಭದಲ್ಲಿ ಸರಿಸುಮಾರು 4 ವರ್ಷಗಳ ಹಿಂದೆ ಒಂದು ಬೃಹತ್ತಾದ ಸೌಹಾರ್ದ ಸಂಗಮ ಅಲ್ಲಿ ನಡೆಯಿತು. ಅಲ್ಲಿಯ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ್ರವರ ಆ ಒಂದು ಪ್ರಯತ್ನ ಮತ್ತು ಎಲ್ಲರ ಒಟ್ಟು ಸೇರುವಿಕೆಯಿಂದ, ಎಲ್ಲರ ಒಂದು ಸಹಕಾರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ, ಪೂಜ್ಯ ಕಾವಂದರು ಡಾಕ್ಟರ್ D ವೀರೇಂದ್ರ ಹೆಗ್ಡೆಯವರೇ ಬಂದು ಆಶೀರ್ವಚನ ಮಾಡುವಷ್ಟರ ಮಟ್ಟಿಗೆ ಒಂದು ದೊಡ್ಡ ಕಾರ್ಯಕ್ರಮ, ಸರಿಸುಮಾರು 1,500 ಜನ ಸೇರುವಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಅಲ್ಲಿ ನಡೆಯಿತು. ಇದು ಸೌಹಾರ್ದ ಸಂಗಮದ ಸದ್ಭಾವನಾ ವೇದಿಕೆಯ ಮತ್ತು ಪೊಸಕುರಲ್ ಬಳಗದ ಪ್ರಯತ್ನದ ಫಲವಾಗಿ ಈ ಸಲ ಉಳ್ಳಾಲದ ಉರುಸ್ನಲ್ಲೂ ಕೂಡ ಒಂದು ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಅವರು ಆಯೋಜಿಸಿದರು. ಇಂತಹ ಕಾರ್ಯಕ್ರಮಗಳು ಎಲ್ಲ ಸಮಾಜದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೂಡಿ ಬಂದಾಗ ಸೌಹಾರ್ದ ಎನ್ನುವಂತಹ ಸಂದೇಶ ಅದು ಕೇವಲ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ನಮ್ಮ ಸಮಾಜಕ್ಕೂ ಮುಟ್ಟಬೇಕು ಎನ್ನುವಂತಹ ಆ ಪ್ರಯತ್ನಕ್ಕೆ ನಾಂದಿಯಾಗಿ ಸದ್ಭಾವನಾ ವೇದಿಕೆ, ಅದಕ್ಕೆ ಜತೆಯಾಗಿ ಪೊಸಕುರಲ್ ಬಳಗ ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ಪೊಸಕುರಲ್ ಬಳಗ 9 ವರ್ಷವನ್ನು ಪೂರೈಸಿ 10ನೇ ವರ್ಷಕ್ಕೆ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದೆ. ಇದು ಲೆಕ್ಕ ಹಾಕಿದರೆ ಪೊಸಕುರಲ್ ಬಳಗದ 10ನೇ ವರ್ಷದ ಸೌಹಾರ್ದ ಕೂಟ, ನಮ್ಮ ಸದ್ಭಾವನಾ ವೇದಿಕೆಯ 5 ಅಥವಾ 6ನೇ ವರ್ಷದ ಒಂದು ಸೌಹಾರ್ದ ಇಫ್ತಾರ್ ಕೂಟ ಅಂತ ನಾನು ಭಾವಿಸಿಕೊಳ್ತೇನೆ. ಈ ರೀತಿಯಾಗಿ ನಮ್ಮ ಸಣ್ಣ ಪ್ರಯತ್ನಕ್ಕೆ, ಸಣ್ಣ ಕರೆಗೆ ಇಷ್ಟೊಂದು ಜನ, ಒಂದು ಕರೆಗೆ ಮಾತ್ರ ನಾವು ಪ್ರತ್ಯೇಕವಾಗಿ ಆಹ್ವಾನ ಕೊಡುವುದಿಲ್ಲ. ಕೆಲವು ಸಲ ಕೇವಲ ವ್ಯಾಟ್ಸಪ್ ಮೂಲಕ ಸಂದೇಶ ಕಳಿಸ್ತೇವೆ. ನಮ್ಮ ಸಂದೇಶಕ್ಕೆ ಇಷ್ಟೊಂದು ಜನ ಬಂದು ಸೇರುವುದು ಅದು ನಮಗೆ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಪ್ರಯತ್ನ, ಒಳ್ಳೆಯ ನಂಬಿಕೆಗೆ ಸಿಕ್ಕ ಪ್ರತಿಫಲ ಅಂತ ಹೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇರಲಿ, ಮುಂದಿನ ಕಾರ್ಯಕ್ರಮಗಳು ಇರಲಿ ಅಂತ ಹೇಳಿಕೊಳ್ಳುತ್ತಾ, ಇವತ್ತು ನಮ್ಮ ಸದ್ಭಾವನಾ ವೇದಿಕೆ ಮತ್ತು ಪೊಸಕುರಲ್ ಬಳಗದ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಒಂದು
ಸೌಹಾರ್ದ ಇಫ್ತಾರ್ ಕೂಟಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಮ್ಮ ಸದ್ಭಾವನಾ ವೇದಿಕೆ ಉಳ್ಳಾಲ ವಲಯದ ಅಧ್ಯಕ್ಷರಾಗಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಅದಕ್ಕೆ ಮಾರ್ಗದರ್ಶನ ನೀಡುತ್ತಿರುವಂತಹ, ಒಂದು ಒಳ್ಳೆಯ ಸೇವಾ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ಲಯನ್ಸ್ ಕ್ಲಬ್ನ ಮೂಲಕವಾಗಿ ಜಿಲ್ಲಾ ಸಂಪುಟದಲ್ಲಿಯೂ ಅತ್ಯುನ್ನತ ದರ್ಜೆಗೆ ಏರಿದಂತಹ ಲಯನ್ ಪ್ರಸಾದ್ ರೈ ಕಲ್ಲಿಮಾರ್ ಅವರ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ವಿವರ ಹೇಳಿದರೆ, ಸುಮಾರು ನನಗೆ ತಿಳಿದ ಹಾಗೆ 2 ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಡಳಿತ ಮುಕ್ತೇಸರಾಗಿದ್ದಾರೆ, 10 ಹಲವು ಕಡೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು. ಹಾಗೆಯೇ ಸದ್ಭಾವನಾ ವೇದಿಕೆಯ ಗೌರವಾಧ್ಯಕ್ಷರು ಹಿರಿಯರು ಶ್ರೀಯುತ ಸದಾನಂದ ಬಂಗೇರು, ನಾನು ಆಗಲೇ ಹೇಳಿದ ಹಾಗೆ ಉಳ್ಳಾಲ ಮಗುವೀರ ಸಂಘದ ಮಾಜಿ ಅಧ್ಯಕ್ಷರು, ಹಿರಿಯರು, ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೂಡ ಅವರು ಜವಾಬ್ದಾರಿಯ ಸ್ಥಾನದಲ್ಲಿ ಉಳ್ಳವರು. ನಮ್ಮ ಸದ್ಭಾವನಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿ ಮೊದಲಿನಿಂದಲೂ ಮಾರ್ಗದರ್ಶನ ನೀಡುವವರು. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬಲ ಬಂದಿದೆ. ನಮ್ಮ ACP ಅವರು, ಸಹಾಯಕ ಪೊಲೀಸ್ ಆಯುಕ್ತರು ಶ್ರೀಯುತ ದಿನಕರ್ ಶೆಟ್ಟಿಯವರು ನಮ್ಮೊಂದಿಗೆ ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿದ್ದಾರೆ. ಒಂದು ಒಳ್ಳೆಯ ದಕ್ಷ ಅಧಿಕಾರಿಯಾಗಿ ಈ ಪರಿಸರದಲ್ಲಿ ಇದೀಗ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಸೌಹಾರ್ದ ಸಂದೇಶ ನೀಡಲಿಕ್ಕೆ 3 ಮಂದಿ ಗಣ್ಯರು, ಯಾವಾಗಲೂ ನಮ್ಮ ಕಾರ್ಯಕ್ರಮಗಳು ಹಾಗೆ 3 ಮಂದಿಯ ಸಂದೇಶ ಮತ್ತು ಅಧ್ಯಕ್ಷೀಯ ಮಾತು ಇಷ್ಟಕ್ಕೆ ನಾವು ಸೀಮಿತಗೊಳಿಸ್ತೇವೆ. ಈ ಸಲ ಯಾವಾಗಲೂ ಇಬ್ಬರನ್ನು ವಿಶೇಷ ಅತಿಥಿಯಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ಸೌಹಾರ್ದ ಸಂದೇಶದಲ್ಲಿ ಮುಖ್ಯ ಸಂದೇಶ ರಂಜಾನ್ ಸಂದೇಶವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಜನಾಬ್ ಮಹಮ್ಮದ್ ಕುಂಜಿ ಅವರು. ನಮ್ಮ ಹತ್ತಿರದ ಮಸ್ಜಿದ್ ಹುದಾ ತೊಕ್ಕೋಟು ಇದರ ಖತೀಬರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಶಾಂತಿ ಪ್ರಕಾಶನ ಮಂಗಳೂರು ಇದರ ವ್ಯವಸ್ಥಾಪಕರಾಗಿದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ಇದರ ರಾಜ್ಯ ಕಾರ್ಯದರ್ಶಿಯಾಗಿ, ಒಳ್ಳೆಯ ವಾಗ್ಮಿಯಾಗಿ, ಒಳ್ಳೆಯ ಸಂದೇಶ ನೀಡುವಂತಹ ಒಬ್ಬ ಸಮರ್ಥ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಸಂದೇಶ ನೀಡುವವರು ಶ್ರೀಯುತ ಹರೀಶ್ ಕುಮಾರ್ BM, ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ತಲಪಾಡಿ ಕ್ಲಸ್ಟರ್ ಕೇಂದ್ರಗಳಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಳೆದ 22 ವರ್ಷಗಳಿಂದ ಶಿಕ್ಷಕರಾಗಿ ಇದೀಗ ತಲಪಾಡಿ ಕ್ಲಸ್ಟರ್, ಪಿಲಾರ್ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಅಂದರೆ BRP ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಹುಟ್ಟೂರು ಹೊಸಂಗಡಿಯ ಶ್ರೀ ನಿತ್ಯಾನಂದ ಭಜನಾ ಮಂದಿರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಬಾಕುಡ ಸಮಾಜ ಸೇವಾ ಸಮಾಜದಲ್ಲಿ ಮಾಜಿ ಕಾರ್ಯದರ್ಶಿಯಾಗಿದ್ದಾರೆ. ಪ್ರಸ್ತುತ ನಮ್ಮ ತೊಕ್ಕೋಟಿನ JCIಯ ಅಧ್ಯಕ್ಷರಾಗಿ, ನನಗೆ ತಿಳಿದ ಹಾಗೆ ಸ್ಥಾಪಕ ಅಧ್ಯಕ್ಷರು ಅವರು ಅಲ್ವಾ, ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯ ಕ್ರಿಯಾಶೀಲ, ಒಳ್ಳೆಯ ಚಟುವಟಿಕೆಯ ವ್ಯಕ್ತಿ. ಶಿಕ್ಷಕರಿಗಾಗಿ ಆಗಾಗ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಶ್ರೀ ಪೌಲ್ ರಾಲ್ಫ್ ಡಿಕೋಸ್ಟಾ ಮುಲ್ಕಿಯವರು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಾಗಿ ಅನುಭವವುಳ್ಳವರು. ರಾಜಕೀಯವಾಗಿ ಸಮರ್ಥವಾಗಿ ರಾಜಕೀಯ ಪಟು. ನನಗೆ ತಿಳಿದ ಹಾಗೆ ಇದು ಅವರು 2ನೇ ಬಾರಿ ನಮ್ಮ ಸಂದೇಶಕ್ಕಾಗಿ ಬರ್ತಾ ಇದ್ದಾರೆ. ಹಿಂದೊಮ್ಮೆ ಕೊರೋನಾ ಸಮಯದಲ್ಲೂ ಕೂಡ ಬಂದು ಒಂದು ಸಣ್ಣ ಸಂದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆಗ ಹೀಗೆ ಬಹಿರಂಗ ಸಭೆಗಳಿರಲಿಲ್ಲ, ಕೇವಲ ನಮ್ಮ ಹೊಸಕುರಲ್ ವಾಹಿನಿಯ ಮೂಲಕ ಅದು ಯೂಟ್ಯೂಬ್ ನೇರ ಪ್ರಸಾರ ಆಗಿತ್ತು. ಚಾನಲ್ ಮತ್ತು ಯೂಟ್ಯೂಬಿನಲ್ಲಿ ನೇರ ಪ್ರಸಾರ, ಅದರಲ್ಲಿ ಭಾಗವಹಿಸಿದ್ರು. ಒಳ್ಳೆಯ ಸಮರ್ಥ ವಿಷಯ ಮಂಡನೆ ಮಾಡಬಲ್ಲಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ. ಸೇವಾಕರ್ತೃವಾಗಿ ಒಳ್ಳೆಯ ಹೋರಾಟಗಾರರಾಗಿ ಅವರು ಮುಂಚೂಣಿಯಲ್ಲಿದ್ದಾರೆ. MRPLನ ಭೂ ಸಂತ್ರಸ್ತರ ಹೋರಾಟದಲ್ಲಿ ಮುಂಚೂಣಿಯ ಸೇವೆ ಸಲ್ಲಿಸಿದವರು. ಇಂತಹ ಪೌಲ್ ರಾಲ್ಫ್ ಡಿಕೋಸ್ಟಾ ಇವತ್ತಿನ ಸಂದೇಶ ನೀಡಲು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂತಹ ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಅಭ್ಯಾಗತ ಬಂಧುಗಳು ಎಲ್ಲರೂ ನಮ್ಮವರು. ನಮ್ಮ ಒಂದು ಕರೆಯನ್ನು ಮನ್ನಿಸಿ ಬಂದಂತಹ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿ, ನಮ್ಮ ಈ ಹೊಸಕುರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆ, ಮುಖ್ಯವಾಗಿ ಇದೀಗ ಸದ್ಭಾವನಾ ವೇದಿಕೆ ಮುಂಚೂಣಿಯಲ್ಲಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೊಂದು ಕೇವಲ ಬೆನ್ನೆಲುಬು ಮಾತ್ರ ಹೊಸಕುರಲ್ ಬಳಗ ಅಂತ ಹೇಳಿಕೊಳ್ಳುತ್ತಾ, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು
ನಿರಂತರವಾಗಿ ಭಾಗವಹಿಸಿ ಸಮಾಜದಲ್ಲಿ ಈ ಸಂದೇಶವನ್ನು ಹರಡುವಂತಹ ಒಳ್ಳೆಯ ಸಂದೇಶವಾಹಕರಾಗಿ ಸಮಾಜಕ್ಕೊಂದು ಸೌಹಾರ್ದದ ಒಳ್ಳೆಯ ಮನಸ್ಸನ್ನು ಕಟ್ಟುವಲ್ಲಿ ಎಲ್ಲರೂ ಜತೆ ಸೇರೋಣ ಅಂತ ಹೇಳಿಕೊಳ್ಳುತ್ತಾ ಆತ್ಮೀಯವಾಗಿ ಎಲ್ಲರನ್ನು ಮತ್ತೊಮ್ಮೆ ವಂದಿಸ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಸಂಕ್ಷಿಪ್ತವಾಗಿ ತಮ್ಮ ಮುಂದಿಟ್ಟು ಅದೇ ರೀತಿ ಬಂದಂತಹ ಎಲ್ಲ ಅತಿಥಿ ಸ್ವಾಗತಿಸಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ, ಸದಸ್ಯರು, ಸದ್ಭಾವನಾ ವೇದಿಕೆ ಉಳ್ಳಾಳ ಹಾಗೂ ಬಳಗ, ಇವರನ್ನು ಕೂಡ ನಾವು ಸ್ವಾಗತಿಸುತ್ತಾ ಅವರನ್ನು ಧ್ಯೇಯವಾಕ್ಯ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ, ಇದರ ಒಂದು ಸ್ಟಿಕ್ಕರ್ ಬಿಡುಗಡೆಯನ್ನು ಮಾಡಲಿದ್ದೇವೆ. ಈ ಸ್ಟಿಕ್ಕರನ್ನು ನಾವು ಇಲ್ಲಿಯ ಪರಿಸರದ ರಿಕ್ಷಾಗಳಿಗೆ ಅಂಟಿಸಲಿಕ್ಕಾಗಿ ಆ ಸ್ಟಿಕ್ಕರನ್ನು ಇರುತ್ತೇವೆ. ಅದರ ಬಿಡುಗಡೆಗಾಗಿ ನಾನು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಸಹಾಯಕ ಪೊಲೀಸ್ ಆಯುಕ್ತರು ಮಂಗಳೂರು ದಕ್ಷಿಣ ವಿಭಾಗ ಶ್ರೀ ದಿನಕರ್ ಶೆಟ್ಟಿ ಇವರು ಈ ಸ್ಟಿಕ್ಕರನ್ನು ಬಿಡುಗಡೆ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು ಸರ್. ಸ್ಟಿಕ್ಕರ್ ಬಿಡುಗಡೆ ಮಾಡಿದಂಥ ನಾವು ಉಪವಿಭಾಗ ಹಾಗೂ ಅದನ್ನು ಸ್ವೀಕರಿಸಿದ ಎಲ್ಲ ಅತಿಥಿಗಳಿಗೂ ಧನ್ಯವಾದ ಸಮರ್ಪಿಸಿದ ಇಫ್ತಾರ್ ಕೂಟ ಅನ್ನೋದು ಈ ಒಂದು ರಂಜಾನ್ ಟೈಮಲ್ಲಿ ಯಾವಾಗಲೂ ನಡೆಯುವಂಥ ಒಂದು ಕಾರ್ಯಕ್ರಮ, ನಿಮಗೆಲ್ರಿಗೂ ಗೊತ್ತು. ಆದರೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂದರೆ ಸೌಹಾರ್ದ ಇಫ್ತಾರ್ ಕೂಟ. ಭಾಳ ಒಂದು ಪ್ರಮುಖವಾದಂಥ ಒಂದು ಕೂಟ ಇದು. ಈ ಸೌಹಾರ್ದ ಅಂತ ಹೇಳುವ ಒಂದು ಶಬ್ದ ನಮ್ಮ ಜೀವನದಲ್ಲಿ ಭಾಳಷ್ಟು ಪರಿಣಾಮಗಳನ್ನು ಬೀರುವಂಥ ಒಂದು ಶಬ್ದ ಅದು ಇಲ್ಲದೇ ಇದ್ದರೆ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೆಚ್ಚಿನ ಒತ್ತು ಕೊಟ್ಟಿದ್ದನ್ನು ನಾನು ಹೇಳಬೇಕಾಗ್ತದೆ. ನಾವು ದಿನನಿತ್ಯ ನಮ್ಮ ಸಮಾಜದಲ್ಲಿ ನಡೆಯುವಂಥ ಆಗುಹೋಗುಗಳನ್ನು ನೋಡಿದರೆ ಬಹುಶಃ ಈ ಸೌಹಾರ್ದತೆ ಇದ್ದರೆ ನಮಗೆ ಇಂಥ ಒಂದು ಪೊಲೀಸ್ನಲ್ಲಿ ಬರುವಂಥ ಜಟಿಲವಾದ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಸದ್ಭಾವನಾ ವೇದಿಕೆ ಅಂತ, ಸದ್ಭಾವನೆ, ಒಳ್ಳೆಯ ಭಾವನೆ, ಬಹುಶಃ ಇದು ಪ್ರತಿಯೊಬ್ಬರಿಗೂ ಬೇಕು. ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆ, ಒಳ್ಳೆಯ ಸ್ನೇಹ ಖಂಡಿತವಾಗ್ಲು ಈ ಸಂಸ್ಥೆಗಳನ್ನು ಹೇಗೆ ಹುಟ್ಟು ಹಾಕಿದಾರೋ, ಈ ಕಾರ್ಯಕ್ರಮ ಹೇಗೆ ಮಾಡಿದಾರೋ, ಖಂಡಿತವಾಗ್ಲೂ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ಒಂದು ಉತ್ತಮವಾದಂಥ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಫ್ತಾರ್ ಕೂಟ ಅಂತ ಹೇಳಿದರೆ ಬಹುಶಃ ನಮ್ಗೆ ಗೊತ್ತಿದೆ, ಒಂದು 2-3 ಖರ್ಜೂರ ತಿಂದರೆ ನಾವು ಇಫ್ತಾರ್ ಕೂಟವನ್ನು ಪ್ರಾರಂಭಿಸ್ಬೋದು, ಉಪವಾಸವನ್ನು ಬಿಡ್ಬೋದು. ಬಹುಶಃ ಈ ಒಂದು ಉಪವಾಸದ ಕಾರ್ಯಕ್ರಮ ಗೊತ್ತಿದೆ, ಪವಿತ್ರವಾದಂಥ ಒಂದು ಕುರಾನನ್ನು ಪಡೆದಿರುವಂಥ ಒಂದು ದಿನ. ಪ್ರೊಫೆಟ್ ಮೊಹಮ್ಮದ್ ಅವರು ಅಂದರೆ ಪವಿತ್ರವಾದ ದಿನದಲ್ಲಿ ಉಪವಾಸ ಮಾಡೋದು ಎಲ್ಲ ಧರ್ಮದಲ್ಲಿ ಇದೆ. ನಾವು ತಿಳ್ಕೊಳ್ಬೇಕು, ಎಲ್ಲ ಧರ್ಮದಲ್ಲಿ ಕೂಡ ಸಾಮ್ಯತೆಯೇ ಇದೆ. ಹಿಂದೂ ಧರ್ಮದಲ್ಲಿ ಒಳ್ಳೆಯ ದಿನಕ್ಕೆ ಉಪವಾಸ ಮಾಡಬೇಕು, ಕ್ರಿಶ್ಚಿಯನ್ ಧರ್ಮದಲ್ಲಿ ಮಾಡಬೇಕು. ಬಹುಶಃ ಅವರು ಈಗ ಮಾಡ್ತಾ ಇದ್ದಾರೆ, ಕಪ್ಪು ದಿನ ಅಂತೇಳಿ ಮೊನ್ನೆ ಮಾಡಿದರು. ಜೈನ ಧರ್ಮದಲ್ಲಿದೆ, ಎಲ್ಲ ಧರ್ಮದಲ್ಲಿ ಉಪವಾಸ ಅನ್ನೋದು ಪವಿತ್ರವಾದ ದಿನದಲ್ಲಿ ಇದು ಮಾಡುವಂಥದ್ದು, ಅಂದರೆ ಎಲ್ಲದರಲ್ಲಿ ಕೂಡ ಶ್ರೇಷ್ಠವಾದದ್ದು ಅಂಥೇಳಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿ ಇದೆ ಅಂತ. ಬಹುಶಃ ನಾನು ನಿಮ್ಗೆ ಇದರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥ ಒಂದು ನನಗಿಷ್ಟವಾದಂಥ ಒಂದು ಕಥೆಯನ್ನು ಹೇಳ್ತೇನೆ. ಗೊತ್ತಿದೆ ನಿಮ್ಗೆಲ್ರಿಗೂ. ಒಂದು ಊರಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ಆ ಹಳೆಯ ದೇವಸ್ಥಾನ ಒಂದು ಸಲ ಅದರ ಹಿರಿಯರೆಲ್ಲ ಸೇರಿ ಅದನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಬೇಕು ಅಂತ ತೀರ್ಮಾನಿಸ್ತಾರೆ. ಅದರ ಕೆಲಸವನ್ನು ಪ್ರಾರಂಭಿಸ್ತಾರಂತೆ. ದೇವಸ್ಥಾನ ಇವು ರಿಪೇರಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಒಂದು ಪಾರಿವಾಳದ ಹೆಂಡಿತ್ತು. ಆ ಒಂದು ದೇವಸ್ಥಾನದಲ್ಲಿ ಆಶ್ರಯ ಪಡೆದಿತ್ತು, ಅಲ್ಲೇ ಕುಳಿತಿತ್ತು. ಇವರು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವುಗಳಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಎಲ್ಲ ಅಲ್ಲಿಂದ ದೇವಸ್ಥಾನವನ್ನು ಬಿಟ್ಟು ಹಾರಿ ಹೋದವು. ಜಾಗ ಹುಡುಕ್ತಾ ಹೋದರೆ ಅದಕ್ಕೆ ಊರಲ್ಲಿ ಒಂದು ಮಸೀದಿ ಸಿಗ್ತದೆ. ಮಸೀದಿಯಲ್ಲಿ ಹೋಗಿ ಆಶ್ರಯ ತಗೊಳ್ತವೆ. ಮಸೀದಿಯಲ್ಲಿ ತಗೊಳ್ಬೇಕಾದ್ರೆ ಆಶ್ರಯ ತಗೊಂಡಾಗ
ಇಂಥ ಹಬ್ಬ ರಂಜಾನ್ ಬಂತು, ಮಸೀದಿ ಕೂಡ ಪೇಂಟ್ ಗೀಂಟ್ ಹೊಡೆಯೋದು, ಅದನ್ನು ಶೃಂಗಾರ ಮಾಡೋದು, ಬೇರೆ ಬೇರೆ ಕೆಲಸ ನಡೆಯುವಾಗ ಅವುಗಳಿಗೆ ಅಲ್ಲಿ ಕೂಡ ತೊಂದರೆ ಆಯಿತು, ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಸ್ವಲ್ಪ ಸಮಯ ಅಲ್ಲಿದ್ದು ಅದನ್ನು ಬಿಟ್ಟು ಮತ್ತೆ ಮುಂದೆ ಓದುವು. ಹೀಗೆ ಅರ್ಥ ಹೋದಾಗ ಒಂದು ಕಡೆದಕ್ಕೆ ಚರ್ಚ್ ಸಿಗ್ತದೆ. ಚರ್ಚಿನಲ್ಲಿ ಪಾರಿವಾಳದ ಹಿಂಡು ಹೋಗಿ ಆಶ್ರಯ ಪಡೀತದೆ. ಅದರಲ್ಲಿ ದೊಡ್ಡ ಪಾರಿವಾಳ ಮರಿ ಎಲ್ಲ ಇರ್ತದೆ. ಅಲ್ಲಿ ಸುಮಾರು ಸಮಯ ಆದಮೇಲೆ ಅವರಿಗೆ ಕ್ರಿಸ್ಮಸ್ ಹಬ್ಬ ಬರ್ತದೆ. ಚರ್ಚಿನಲ್ಲಿ ಗದ್ದಲ ಅಂದರೆ ಅದೊಂದು ಹಬ್ಬವನ್ನು ಆಚರಣೆ ಮಾಡುವಂಥ ಎಲ್ಲ ಕಾರ್ಯಕ್ರಮ ಅಲ್ಲಿ ಕೂಡ ಚರ್ಚಿನಲ್ಲಿ ಕಾರ್ಯಕ್ರಮ ಆದಾಗ ಅವುಗಳಿಗೆ ತೊಂದರೆ ಆಗ್ತದೆ. ಮತ್ತೆ ಅಲ್ಲಿಂದ ಹಾರಿ ಹೋಗ್ತವೆ. ಮತ್ತೆ ಹಾರಿ ಹೋಗಿ ಬಂದಾಗ ಈ ದೇವಸ್ಥಾನದ ಬ್ರಹ್ಮಕಲಶ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿದಿದೆ, ಮತ್ತೆ ಬಂದು ಅಲ್ಲಿ ಕೂತ್ಕೊಳ್ತವೆ. ಈ ದೇವಸ್ಥಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ಒಂದು ದಿವಸ ಅದರ ಮುಂದೆ ದೊಡ್ಡ ಗಲಾಟೆ ಆಗ್ತಾ ಇರ್ತದೆ. ಗಲಾಟೆಯನ್ನು ಕೇಳಿದಂಥ ಒಂದು ಮರಿ, ಪಾರಿವಾಳದ ಮರಿ ತಾಯಿ ಕೇಳ್ತದೆ, ಅಮ್ಮ ಏನದು, ಏನಾಗ್ತಾ ಇದೆ ಅಂತೇಳಿ. ಇಲ್ಲ, ಅದು ಕೆಳಗಡೆ ಮನುಷ್ಯರು ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ? ಇಲ್ಲ, ಅವರೆಲ್ಲ ಬೇರೆ ಬೇರೆ ಧರ್ಮದವರಿದ್ದಾರೆ. ಅವ್ರು ಕೆಲವರು ದೇವಸ್ಥಾನಕ್ಕೆ ಹೋಗೋರು ಒಂದು ಧರ್ಮದವರು, ಮಸೀದಿಗೆ ಹೋಗೋರು ಇನ್ನೊಂದು ಧರ್ಮದವರು, ಚರ್ಚ್ಗೆ ಹೋಗೋರು ಇನ್ನೊಂದು ಧರ್ಮದವರು, ಹೀಗೆ ಬೇರೆ ಬೇರೆ, ಅದಕ್ಕೆ ಹೊಡೆದಾಡಿಕೊಳ್ತಾರೆ ಅವರು ಅಂತ ಭಾರಿ ಜೋರು ಗಲಾಟೆ ಆಗ್ತದೆ. ಮರಿಗೆ ಆಶ್ಚರ್ಯ ಆಗ್ತದೆ. ನಾವು ಕೂಡ ದೇವಸ್ಥಾನದಲ್ಲಿದ್ವಿ, ಮಸೀದಿಗೆ ಹೋಗಿದ್ವಿ, ಆನಂತರ ಚರ್ಚ್ಗೆ ಹೋಗಿದ್ವಿ, ತಿರ್ಗಾ ಬಂದರೂ ನಾವು ಪಾರಿವಾಳಾಗೇ ಇದ್ದೀವಲ್ಲ. ನಾವು ಬದಲಾಗಲಿಲ್ಲ, ಮೊದಲಿದ್ದಾಗೆ ಇದ್ದೀವಿ. ಯಾವುದೇ ರೀತಿಯ ಬದಲಾವಣೆ ನಮ್ಮಲ್ಲಿ ಆಗಲಿಲ್ಲ. ನಮ್ಮ ಧರ್ಮ ಬದಲಾವಣೆ ಆಗಲಿಲ್ಲ, ಜಾತಿ ಬದಲಾವಣೆ ಆಗಲಿಲ್ಲ, ಎಲ್ಲ ಅದೇ ಇದೆಯಲ್ಲ ಅಂತ ತಾಯಿ ಹೇಳ್ತದೆ. ಮನುಷ್ಯರು ಆ ರೀತಿಯಲ್ಲ. ಅವರು ತುಂಬ ತಿಳ್ಕೊಂಡು ತಮ್ಮ ಧರ್ಮದ ಬಗ್ಗೆ, ತಮ್ಮ ಜಾತಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೊಂದಿ ಪರಸ್ಪರ ವೈಮನಸ್ಸಿನಿಂದಾಗಿ ಇವತ್ತವರು ಮುಂದೆ ಈ ರೀತಿಯ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತದೆ. ಅಂದರೆ ಇಲ್ಲಿ ಇಷ್ಟೇ ಬದಲಾವಣೆ ಆಗಿದ್ದೇನು? ಯಾವುದು ಕೂಡ ಬದಲಾವಣೆ ಆಗಿಲ್ಲ. ಅಲ್ಲಿ ಓಡಾಡಿದಂಥ ಪಾರಿವಾಳಗಳು ಮತ್ತೆ ಅಲ್ಲಿ ಬಂದಾಗ ಪಾರಿವಾಳ ಆಗಿ ಇತ್ತು, ಸೌಹಾರ್ದತೆ ಎಂದಿದ್ವು, ಗಲಾಟೆ ಆಗಲಿಲ್ಲ. ಮನುಷ್ಯ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಅವು ಮನುಷ್ಯನಾಗಿ ಉಳಿಯಲೇ ಇಲ್ಲ. ತನ್ನಲ್ಲಿರುವಂಥ ಮನುಷ್ಯತ್ವವನ್ನು, ತನ್ನಲ್ಲಿರುವಂಥ ಒಳ್ಳೆಯ ವಿಚಾರಗಳನ್ನು ಅಥವಾ ತಮ್ಮಲ್ಲಿರುವಂಥ ಒಂದು ಸೌಹಾರ್ದತೆಯನ್ನು ಕಳ್ಕೊಂಡು ಬಿಟ್ಟ ಅಂತ ತಿಳ್ಕೊಳ್ಬೋದು. ವಿಚಾರ ಒಳ್ಳೆಯದು, ಕೆಟ್ಟದ್ದು ಬೇರೆ ವಿಚಾರ. ಸೌಹಾರ್ದತೆಯನ್ನು ಕಳ್ಕೊಂಡಾಗ ಒಡೆದಾಟ ಆಗ್ತದೆ, ಅಶಾಂತಿ ಆಗ್ತದೆ, ನೆಮ್ಮದಿಯನ್ನು ಕಳ್ಕೊಳ್ತೇವೆ. ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ದುಸ್ತರ ಆಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಸೊ ಆದ್ದರಿಂದ ಇಂಥ ಕಾರ್ಯಕ್ರಮಗಳ ಉದ್ದೇಶ ಇಷ್ಟೇ. ಸೌಹಾರ್ದ ಇಫ್ತಾರ್ ಕೂಟ ಅನ್ನೋದು ಬರೀ ಇವತ್ತಿಗೆ ಮಾತ್ರ ಅಲ್ಲ, ಅಥವಾ ಈ ತಿಂಗಳಿಗೆ ಮಾತ್ರ ಅಲ್ಲ, ಅಥವಾ ಯಾವುದೋ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬನಿಗೂ ಅವಶ್ಯವಾಗಿ ಬೇಕಿರುವುದಂಥ ವಿಷಯ ಇದು. ಸೌಹಾರ್ದತೆ ಅನ್ನೋದು ಯಾವಾಗಲೂ ಇರಬೇಕು. ಬಹುಶಃ ಇದು ಯಾವಾಗಲೂ ಇದ್ದರೆ ಭಾಳ ಒಂದು ಒಳ್ಳೆಯ ಜೀವನವನ್ನು ನಾವು ಕಾಣಲಿಕ್ಕೆ ಆಗ್ತದೆ. ನಮ್ಮ ಮಕ್ಕಳು, ನಮ್ಮ ಸಮಾಜ, ನಮ್ಮ ಸುತ್ತಮುತ್ತ ಇರುವಂಥ ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆಯನ್ನು ಕಾಣಲಿಕ್ಕೆ ಆಗ್ತದೆ. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಅಥವಾ ನೆಮ್ಮದಿಯಿಂದ ಇರಬೇಕಾದ್ರೆ ನಮಗೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊತೇನೆ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ನೀವು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮಗೆಲ್ರಿಗೂ ಒಂದು ಈ ಪವಿತ್ರವಾದಂಥ ತಿಂಗಳಲ್ಲಿ ದೇವರು ನಮಗೆ ಎಲ್ರಿಗೂ ಶುಭವನ್ನು ಉಂಟು ಮಾಡಲಿ. ಜನತೆ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ, ಸೌಹಾರ್ದತೆ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ದಿನಕರ್ ಶೆಟ್ಟಿ, ಸಹಾಯಕ ಪೊಲೀಸ್ ಆಯುಕ್ತರು, ಮಂಗಳೂರು ದಕ್ಷಿಣ ವಿಭಾಗ, ಇವರಿಗೆ ಕೃತಜ್ಞತೆಗಳು. ಮುಂದಿನ ನಮ್ಮ ಸೌಹಾರ್ದ ಸಂದೇಶಕ್ಕಾಗಿ ಶ್ರೀ ಹರೀಶ್ ಕುಮಾರ್ BM, ಸಮೂಹ ಸಂಪನ್ಮೂಲ ವ್ಯಕ್ತಿ, ತಲಪಾಡಿ, ಇವರನ್ನು ನಾನು ವೇದಿಕೆಗೆ ನಾನು ಇವತ್ತು ಪ್ರಥಮವಾಗಿ ಈ ಒಂದು ಇಂತಹ ಒಂದು ಸೌಹಾರ್ದ ಕೂಟದಲ್ಲಿ ಭಾಗವಹಿಸ್ತಿದ್ದೇನೆ. ಇದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ಯಾಕಂದರೆ ಅವರು ಹೇಳಿದ ಕೂಡಲೇ ನಾನು ಹೇಳಿದೆ ಬರ್ತೇನೆ ಸರ್. ಇದು ನನ್ನ ಪ್ರಥಮ ಒಂದು ಸಭೆ ನಿಮ್ಮೊಂದಿಗೆ ಇರುವಂಥದ್ದು. ಭಾರಿ ಖುಷಿಯಲ್ಲಿ ಒಪ್ಪಿಕೊಂಡು ನಾನು ಬಂದಿದ್ದೇನೆ. ಈಗ ಸೌಹಾರ್ದ ಕೂಟದ ಬಗ್ಗೆ ನಮ್ಮ ಪೊಲೀಸ್ ಆಯುಕ್ತರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮಲ್ಲಿ ಈಗ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು, ನಮ್ಮನ್ನು ನಾವೇ ಚಿಂತಿಸಬೇಕಾಗ್ತದೆ, ನಾವು ಚಿಂತಿಸಬೇಕಾಗಿದೆ. ಈಗ ಭಾಷಣದಲ್ಲಿ ಎಲ್ಲರೂ ಮಾತಾಡ್ತಾರೆ,
ಎಲ್ಲ ಸಭೆಯಲ್ಲಿ ಮಾತಾಡ್ತಾರೆ, ಆದರೆ ಆ ಮಾತಾಡಿದ ಹಾಗೆ ಅವರು ನಡೆದುಕೊಳ್ತಾರಾ ಎಂಬುದಾಗಿ ನಾವು ನೋಡಬೇಕಾಗಿದೆ. ಈಗ ನಾನೊಂದು ಇತ್ತೀಚೆಗೆ ಒಂದು ಸಭೆಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ತುಂಬ ಮಾತಾಡಿದರು. ಏನಂದರೆ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಟ್ಟಿಗೆ ಬಾಳಬೇಕು, ಜಾತಿ ಧರ್ಮ ಎಲ್ಲ ಮರೆತು ನಾವು ಒಂದೇ ತಾಯಿಯ ಮಕ್ಕಳಾಗಿರಬೇಕು ಎಂಬುದಾಗಿ ಬಹಳ ಉತ್ತಮವಾಗಿ ಮಾತಾಡಿದರು. ಆಗ ನಾನೊಬ್ಬರ ಹತ್ರ ಕೇಳಿದೆ, ಬಹಳ ಒಳ್ಳೆಯ ಮಾತಾಡಿದ್ದಾರೆ, ಎಲ್ಲರೂ ಒಂದೇ ಭಾವನೆ ಬೆಳೆಸ್ಕೊಳ್ಬೇಕಂತ ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ ಅಂತ. ಅದು ಯಾರಾದಂತ ಕೇಳುವಾಗ ಅವರು ಹೇಳಿದರು, ನೋಡಿ ಅವರು ಈಗ ಸಭೆಯಲ್ಲಿ ಮಾತಾಡ್ತಾರೆ, ಆದರೆ ಅವರ ಮನೆಗೆ ಹೋದರೆ ಅವರು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನಮ್ಮನ್ನು. ನೋಡಿ, ನಾವು ಮಾತಾಡ್ತೇವೆ, ಸಭೆಯಲ್ಲಿ ಮಾತಾಡ್ತೇವೆ, ಆದರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೇವಾ ಅಂತ ನಾವು ನೋಡಬೇಕು. ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಿಲ್ಲ. ಏನಂದರೆ, ನಾವು ಇತರರ ಬಗ್ಗೆ ಮಾತಾಡೋದು ಜಾಸ್ತಿ, ಬೇರೆಯವರ ಬಗ್ಗೆ ನಾವು ಎಷ್ಟು ಬೇಕಾದರೂ ಮಾಡ್ತೇವೆ, ಆದರೆ ನಮ್ಮನ್ನು ನಾವು ತಿದ್ದಿಕೊಳ್ಳೋದಿಲ್ಲ. ಮೊದಲಾಗಿ ಒಂದು ಮಾತಿದೆ, ನಮ್ಮ ಅಂಗಳವನ್ನು ನಾವು ಸ್ವಚ್ಛ ಮಾಡಿಕೊಂಡಾಗ ಇಡೀ ಪ್ರಪಂಚವೇ ಸ್ವಚ್ಛ ಆಗ್ತದಂತೆ. ಇದರ ಅರ್ಥ ಏನಂದರೆ, ಸುರಿಗೆ ನಮ್ಮನ್ನು ನಾವು ತಿದ್ದಿಕೊಳ್ಬೇಕು. ನಮ್ಮಲ್ಲಿ ಏನಿದೆ, ಒಳ್ಳೆಯ ಗುಣ ಏನಿದೆ, ಕೆಟ್ಟ ಗುಣ ಏನಿದೆ ಅಂತ ನಾವು ಮೊದಲು ಚಿಂತಿಸಬೇಕು. ಒಬ್ಬರು ಹೇಳ್ತಾರೆ, ನಾವು ರಾತ್ರಿ ಮಲಗುವಾಗ ನಾವು ಆಲೋಚಿಸಬೇಕಂತೆ, ಆ ದಿನ ನಾನು ಏನು ಮಾಡಿದ್ದೇನೆ, ಏನು ಒಳ್ಳೆಯ ಕೆಲಸ ಮಾಡಿದ್ದೇನೆ, ಯಾವ ಕೆಟ್ಟ ಕೆಲಸ ಮಾಡಿದ್ದೇನೆ. ಹೀಗೆ ಆ ಕೆಟ್ಟದನ್ನು ಮರುದಿವಸ ಮಾಡಬಾರ್ದು. ಅದನ್ನು ನಾವು ಏನು ಮಾಡಬೇಕು, ಬಿಟ್ಟು ಬಿಡಬೇಕು. ಈಗ ನಿಮ್ಮ ಹಬ್ಬದ ಒಂದು ಉಪವಾಸದ ದಿನ, ಈಗ ನಿಮ್ಮದು ಉಪವಾಸ ಅಂದರೆ ಯಾವ ಯೂನಿವರ್ಸಿಟಿಯಲ್ಲೂ ಕಲಿಸಿದಂಥ ಪಾಠವನ್ನು ನಮಗೆ ಈ ಒಂದು ಉಪವಾಸ ಕಲಿಸಿದೆ. ಸತ್ಯಗಳು ಸರ್ ಫಸ್ಟಿಗೆ ಅದರ ಬಗ್ಗೆ ತುಂಬ ಹೇಳಿದರು, ಉಪವಾಸದ ಬಗ್ಗೆ. ಉಪವಾಸ ಅಂದರೆ ನಮಗೆ ಕಲಿಸುವಂಥ ಪಾಠ, ನಮಗೆ ಒಳ್ಳೆಯ ಪಾಠವನ್ನು ಕಲಿಸದೆ ಉಪವಾಸ. ಇದೊಂದು ಆರೋಗ್ಯ ದೃಷ್ಟಿಯಿಂದ ಅಲ್ಲ, ವೈಜ್ಞಾನಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮ್ಮ ಒಂದು ಜೀವನವನ್ನು ಬದಲಿಸುವಂಥ ಒಂದು ಉಪವಾಸ ಇದು. ಅದರಿಂದ ಇದು ಯಾವ ಶಾಲೆಯಲ್ಲೂ ಇಂಥ ಪಾಠ ಸಿಗಲಿಕ್ಕಿಲ್ಲ, ಈ ಉಪವಾಸದ ಪಾಠ. ಇದು ನಾವು ಬದಲಿಸ್ಕೊಳ್ಬೇಕು, ನಮ್ಮ ಜೀವನವನ್ನು ನಾವು ಒಳ್ಳೆಯ ರೀತಿಯಾಗಿ ಬದಲಿಸ್ಕೊಳ್ಬೇಕು ಎಂಬುದಾಗಿ ಇದರ ಸಾರ. ನಿಮ್ಗೆ ಗೊತ್ತಿರ್ಬೋದು. ಅದರಿಂದ ಧರ್ಮ ಗ್ರಂಥ ಅಂದರೆ, ಈಗ ಮುಸಲ್ಮಾನರಿಗೆ ಒಂದು ಧರ್ಮ ಗ್ರಂಥ ಇದೆ, ಹಿಂದೂಗಳಿಗೊಂದು ಧರ್ಮ ಗ್ರಂಥ ಇದೆ, ಹಾಗೆ ಕ್ರೈಸ್ತರಿಗೊಂದು ಬೇರೆ ಧರ್ಮ ಗ್ರಂಥ ಇದೆ. ಆದರೆ ನಾನು ಹೇಳೋದು, ನಮಗೆ ಇನ್ನೊಂದು ಧರ್ಮ ಗ್ರಂಥ ಇದೆ. ನಾವು ಹಿಂದೂಗಳು ನಮ್ಮ ಹಿಂದೂ ಧರ್ಮ ಗ್ರಂಥವನ್ನು ಮಾತ್ರ ನಾವು ಓದಿದ್ದೇವೆ. ಮುಸಲ್ಮಾನರು ಧರ್ಮ ಗ್ರಂಥವನ್ನು ಮಾತ್ರ ಓದ್ತಾರೆ, ಕ್ರೈಸ್ತರ ಧರ್ಮ ಗ್ರಂಥವನ್ನು ಮಾತ್ರ ಓದ್ತಾರೆ. ಆದರೆ ನಮಗೆ ಒಂದು ಗ್ರಂಥ ಇದೆ, ಎಲ್ಲರಿಗೂ ಆಗುವಂಥ, ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಆಗುವಂಥ ಒಂದು ಧರ್ಮ ಇದೆ. ಯಾವುದಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮಗೆ ಮಾಡಿದಂಥ ಸಂವಿಧಾನ ಎಂಬ ಒಂದು ಧರ್ಮ ಗ್ರಂಥ. ಅದು ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟಂಥ ಒಂದು ಗ್ರಂಥ ಅಂದರೆ ಸಂವಿಧಾನ. ಆ ಸಂವಿಧಾನದಲ್ಲಿ ಯಾರಿಗೂ ಭೇದ ಮಾಡಲಿಲ್ಲ, ಯಾರನ್ನು ಭೇದ ಮಾಡಲಿಲ್ಲ, ಎಲ್ಲರಿಗೂ ಸಮಾನವಾದ ಅವಕಾಶ ಕೊಟ್ಟಿದ್ದಾರೆ. ಯಾವ ಧರ್ಮವನ್ನು ಆ ಧರ್ಮದವರಿಗೆ ಒಂದು ಬೇರೆ, ಈ ಧರ್ಮದವರಿಗೆ ಒಂದು ಬೇರೆ ಎಂಬ ಕಾನೂನಲ್ಲಿಲ್ಲ, ಎಲ್ಲರಿಗೂ ಸಮಾನವಾದ ಕಾನೂನನ್ನು ಕೊಟ್ಟಿದ್ದಾನೆ. ನಿಜವಾಗಲೂ ಅದು ಧರ್ಮ ಗ್ರಂಥ, ನಮ್ಮ ಎಲ್ಲರ ಧರ್ಮ ಗ್ರಂಥ ಸಂವಿಧಾನ, ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರೆದಂಥದ್ದು. ನನ್ನ ಹತ್ರ ಕೆಲವರು ಕೇಳ್ತಾರೆ, ಈಗ ಹೋಗುವಾಗ ಫಸ್ಟ್ ಕೇಳೋದು ನಮ್ಮ ಹತ್ರ ಯಾರಂದ್ರೆ ಜಾತಿ ಯಾವುದು ಅಂತ ಕೇಳ್ತಾರೆ. ಫಸ್ಟ್ ಕೇಳೋದು ಎಲ್ಲರೂ ಮೆಲ್ಲ ಕೇಳ್ತಾರೆ, ನಿನ್ನ ಜಾತಿ ಯಾವುದು ಮತ್ತೆ ಧರ್ಮ ಯಾವುದು ಕೇಳ್ತಾರೆ. ನಾನು ಹೇಳ್ತೇನೆ, ಜಾತಿ ನನ್ನ ಗಂಡು ಜಾತಿ ಅಂತ ಹೇಳ್ತೇನೆ ನಾನು. ನಮ್ಮ ಜಾತಿ ಎರಡೇ ಇರುವುದು, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ, ಎರಡೇ ಜಾತಿ. ಧರ್ಮ ಯಾವುದು ಅಂತ ಕೇಳುವಾಗ ನಾನು ಹೇಳ್ತೇನೆ, ನನ್ನ ಧರ್ಮ ಯಾವುದು, ಮಾನವತಾ ಧರ್ಮ ಅಂತ ಹೇಳ್ತೇನೆ. ನಮ್ಮ ಧರ್ಮ ಯಾವುದು, ಯಾವಾಗಲೂ ಮಾನವತಾ ಧರ್ಮ, ಮಾನವೀಯ ಧರ್ಮ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ, ನೀನು ಓದಿ ಬೋಧಕನಾಗು, ಖಾದಿ ಯೋಧನೆಯಾಗು, ದುಡಿದು ಗಳಿಸಿ, ಏನಾದರೂ ಸರಿ ಮೊದಲು ಮಾನವನಾಗು ಅಂತ. ನೀವೆಲ್ಲ ಕೇಳಿರ್ಬೋದು, ನೀವು ಓದಿದ್ದವರು. ಮೊದಲು ಮಾನವನಾಗಂತೆ. ಹಾಗಾದ್ರೆ ನಾವು ಮಾನವರಲ್ವಾ? ನಾವೇ ಚಿಂತೆ ಮಾಡಬೇಕು, ನಾವು ಮಾನವರ? ಅವರು ಹಾಗೆ ಯಾಕೆ ಹೇಳಿದ್ದಾರೆ ಹಾಡಿನಲ್ಲಿ, ಆ ಕವನದಲ್ಲಿ ಹಾಗೆ ಯಾಕೆ ಹೇಳಿದ್ದಾರೆ? ನಾವು ಮಾನವರಂತ, ಮಾನವರಾಗಿ ಅಂತ. ಹಾಗಾದ್ರೆ ನಾವು ಮಾನವರಲ್ವಾ? ನಾವು ಚಿಂತೆ ಮಾಡಬೇಕಾಗಿದೆ. ಯಾಕಂದರೆ ನಾವು ನಮ್ಮಲ್ಲಿರುವಂಥ ಒಳ್ಳೆಯ ಮೌಲ್ಯಗಳು ಯಾರಲ್ಲಿದೆ
ಒಳ್ಳೆಯ ಮಾನವೀಯ ಮೌಲ್ಯಗಳು ಯಾರಲ್ಲಿ ಇದೆ ಅಂಥವ್ರು ನಿಜವಾಗಿ ಮಾನವರು, ನಿಜವಾದ ಮಾನವರು ಅವರು. ಇಲ್ಲ ಇದ್ರೆ ಅವರನ್ನು ಏನಂತ ಕರಿಬೇಕು? ದಾನವರು ಅಥವಾ ರಾಕ್ಷಸರಂತ ಹೇಳ್ತಾರಲ್ವ. ಯಾರಲ್ಲಿ ಒಳ್ಳೆಯ ಮೌಲ್ಯಗಳಿಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಇಲ್ಲಿ ಬದುಕಬೇಕು ಎಂಬ ಭಾವನೆ ಯಾರಲ್ಲಿ ಇಲ್ಲ, ಅವರು ಮಾನವರಲ್ಲ, ನಿಜವಾಗಲೂ ಮಾನವರಲ್ಲ, ಅವರು ರಾಕ್ಷಸರಂತ ಹೇಳ್ಬೋದು. ಈಗ ಒಂದು ಊರಿನಲ್ಲಿ ಕಳೆದ ಈ ವರ್ಷ ಒಂದು ಪೊಲೀಸ್ ಸ್ಟೇಷನ್ಗೆ ತಂದಿಸ್ಕೊಳ್ಳಿ, ಒಂದು 2 ವರ್ಷ ಕಳೆದ ಮೇಲೆ ಒಂದು 4 ಪೊಲೀಸ್ ಸ್ಟೇಷನ್ ಆಗ್ತದೆ ಆ ಊರಲ್ಲಿ. ಒಂದಿದ್ದದ್ದು 2 ವರ್ಷದಲ್ಲಿ ಎಷ್ಟಾಗ್ತದೆ? 4 ಪೊಲೀಸ್ ಸ್ಟೇಷನ್ ಆಗ್ತದೆ. ಅದೇ ಒಂದು ಆಸ್ಪತ್ರೆ ಇದ್ದದ್ದು ಒಂದು 2 ವರ್ಷ ಕಳೆಯುವಾಗ ಎಷ್ಟಾಗ್ತದೆ? 4 ಆಸ್ಪತ್ರೆ ಆಗ್ತದೆ. ಆಗ ನಾವೇನು ಹೇಳ್ತೇವೆ ಅಂದರೆ ನಮ್ಮ ಊರು ಅಭಿವೃದ್ಧಿ ಆಯಿತು ಅಂತ ಹೇಳ್ತೇವೆ ಅಲ್ವಾ. ನಮ್ಮ ಊರೇನಾಯಿತು? ಒಂದು ಪೊಲೀಸ್ ಸ್ಟೇಷನ್ 4 ಆಯಿತು, ಅಭಿವೃದ್ಧಿ ಆಯಿತು. ಒಂದು ಆಸ್ಪತ್ರೆ ಇದ್ದದ್ದು 4 ಆಸ್ಪತ್ರೆ ಆಯಿತು, ಅಭಿವೃದ್ಧಿ ಆಯಿತು. ನೀವೇ ಚಿಂತೆ ಮಾಡಿಕೊಳ್ಳಿ, ಇದು ಅಭಿವೃದ್ಧಿಯಾ? ನಾವೇ ಆಲೋಚನೆ ಮಾಡಬೇಕಾಗಿದೆ, ಇದು ಅಭಿವೃದ್ಧಿಯಾ? ಏನಾಗಿದೆ ಇಲ್ಲಿ? ಇದು ಅಭಿವೃದ್ಧಿ ಖಂಡಿತ ಅಲ್ಲ. ಇದು ಅಲ್ಲಿ ಏನಾಗಿದೆ ಅಂದರೆ ಆ 4 ಪೊಲೀಸ್ ಸ್ಟೇಷನ್ ಆಗಬೇಕಾದ್ರೆ ಏನಾಗಿದೆ? ಆ ಊರಲ್ಲಿ ಅನ್ಯಾಯ, ಅನಾಚಾರ, ಕಳ್ಳತನ ಎಲ್ಲ ಜಾಸ್ತಿ ಆಗಿದೆ ಅಂತ ಅರ್ಥ. ಅಲ್ಲಿ ಅಂತಹ ಕೆಟ್ಟ ಕೆಲಸಗಳಲ್ಲಿ ಆಗ್ತಾ ಇದೆ, ಹೆಚ್ಚಾಗಿದೆ ಅಂತ ಅರ್ಥ. ಅದು ಆಸ್ಪತ್ರೆಗಳು ಜಾಸ್ತಿ ಆದ ಕೂಡಲೇ ಏನರ್ಥ? ಅಲ್ಲಿ ರೋಗಿಗಳ ಸಂಖ್ಯೆ ಆ ಊರಲ್ಲಿ ಜಾಸ್ತಿ ಆಗಿದೆ ಅಂತ. ಒಂದು ಆಸ್ಪತ್ರೆ ಆದ ಕೂಡಲೇ 4 ಆಸ್ಪತ್ರೆ ಆದದ್ದು ಅಭಿವೃದ್ಧಿ ಅಲ್ಲ. ಆಸ್ಪತ್ರೆ ಇರದಾಗೆ ಮಾಡಬೇಕು ನಾವು, ಪೊಲೀಸ್ ಸ್ಟೇಷನ್ ಇರದಾಗೆ ಮಾಡಬೇಕು. ಮಾಡಲಿಕ್ಕೆ ಸಾಧ್ಯ ಉಂಟು ನಮಗೆ? ಯಾಕೆ ಈಗ ಎಲ್ಲ ಪೇಪರ್ನಲ್ಲಿ, ಟಿ ವಿಯಲ್ಲಿ ನಿನ್ನೆ ಸಹ ನೋಡುವಾಗ ಅದೇ ಬರ್ತಾ ಉಂಟು, ಗಲಾಟೆ ಗಲಾಟೆ ಗಲಾಟೆ. ಎಲ್ಲಿ ನೋಡಿದ್ರು ಧರ್ಮದ ಬಗ್ಗೆ ಗಲಾಟೆ. ಅದು ಈಗ ನೋಡಿ, 100 ಜನ ಇದ್ದರೆ 90 ಜನ ಒಳ್ಳೆಯವರು ಇರ್ತಾರೆ, ಖಂಡಿತವಾಗಲು 90 ಜನ ಒಳ್ಳೆಯವರು. ಅದರಲ್ಲಿ ಇರುವುದು ಯಾರು? ಖಾಲಿ 10 ಜನ ಮಾತ್ರ ಕೆಟ್ಟವರು ಇರ್ತಾರೆ. ಒಂದು 5-10 ಜನ. ಆ 5 ಜನ ಅಥವಾ 10 ಜನದಿಂದ ಇಡೀ ಸಮಾಜ ಹಾಳಾಗ್ತಿದೆ, ಸಮಾಜ ಹಾಳಾಗ್ತಿದೆ. ಇರುವುದು ಯಾರು ಕೆಟ್ಟವರು? ಎಷ್ಟು ಜನ? ಬೆರಳೆಣಿಕೆ ಅಷ್ಟೇ ಕೆಟ್ಟವರು ಇರುವುದು. ಹೆಚ್ಚಿನವರು ಒಳ್ಳೆಯ ಜನರು ನಮ್ಮ ದೇಶದಲ್ಲಿದ್ದಾರೆ. ಹಾಳು ಮಾಡುವವರು ಸ್ವಲ್ಪ ಮಂದಿ. ಅದನ್ನು ನಮ್ಮ ದೇಶವನ್ನೇ, ನಮ್ಮ ಊರನ್ನೇ, ಇಡೀ ನಮ್ಮ ಮನಸ್ಸನ್ನೇ ಹಾಳು ಮಾಡ್ತಿದ್ದಾರೆ ಅಲ್ವಾ. ಯಾರೆಲ್ಲ ಮಾಡೋದಿದ್ದು? ಎಜುಕೇಟೆಡ್ ಮಾಡ್ತಾ ಇದ್ದಾರೆ. ಎಜುಕೇಟೆಡ್ ಅಂದರೆ ವಿದ್ಯಾವಂತರೇ ಇದನ್ನು ಮಾಡ್ತಿದ್ದಾರೆ. ಒಂದು ಚಿಕ್ಕ ಕತೆ ಏನಂದರೆ, ಒಂದು ಕಾಡಿಗೆ IAS ಅಧಿಕಾರಿ ಮತ್ತವರ ಫ್ಯಾಮಿಲಿ, ಅಂದರೆ ಅವರ ಸಂಸಾರ ಏನಾಯ್ತಂದರೆ, ಕಾಡಿಗೆ ಹೀಗೆ ಹೋಗ್ತಾ ಇರುವಾಗ, ಕಾಡನ್ನು ನೋಡ್ತಾ ಹೋಗ್ತಾ ಇರುವಾಗ ಒಂದು ಕಾಡಿನ ಮರದಲ್ಲಿ ಒಂದು ಗೂಡು ಕಾಣ್ತದೆ. ಒಂದು ಗೂಡು ಕಾಣ್ತದೆ, ಚಂದದ ಗೂಡು. ಅದು ಗೀಚಕತ್ತ ಒಂದು ಹಕ್ಕಿ ಉಂಟು, ಅದರ ಗೂಡು. ಆ ಗೂಡನ್ನು ನೋಡಿ IAS ಅಧಿಕಾರಿಗೆ ಖುಷಿ ಆಗ್ತದೆ. IAS ಅಧಿಕಾರಿ ಅವರಿಗೆ ಖುಷಿ ಆಗ್ತದೆ. ಅವರು ಹೇಳ್ತಾರೆ, ಇದನ್ನು ನನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಶೋಕೇಸಲ್ಲಿ ಇಡಬೇಕು ಚಂದಕ್ಕೆ ಅಂತ ಒಂದು ಆಸೆ ಅವರಿಗೆ, ಎಲ್ಲರಿಗೂ ಆಸೆ ಆಗ್ತದೆ. ಹಾಗೆ ಅವರು ಏನು ಮಾಡ್ತಾರೆ, ಅಷ್ಟೊತ್ತಿಗೆ ಅವರಿಗೆ ಮರಕ್ಕೆ ಹತ್ತಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಒಬ್ಬ ದನ ಕಾಯುವ ಇದ್ದ ಚಿಕ್ಕ ಹುಡುಗ, ಅವನ ಹತ್ರ ಹೇಳ್ತಾರೆ, ನೋಡಪ್ಪ ಆ ಗೂಡು ನನಗೆ ಬೇಕು, ಅದನ್ನು ತೆಗೆದುಕೊಡ್ತೀಯಾ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನಾನು ತೆಗೆದುಕೊಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಅವರಿಗೆ ಆಯಿತು, ಯಾಕೆ ಇವನಿಗೆ ಏನಾದರೂ ಹಣ ಕೊಡಬೇಕಾ ಅಂತ ಹೇಳಿ 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಕೊಟ್ಟು ಹೇಳ್ತಾರೆ, ತೆಗೆದುಕೊಡ್ತೀಯಾ? 50 ರೂಪಾಯಿ ಕೊಡ್ತೀನಿ ನನಗೆ, ಆ ಗೂಡನ್ನು ತೆಗೆದುಕೊಡಂದ. ಆದರೆ ಅವನು ತೆಗೆದುಕೊಡುವುದಿಲ್ಲ. ಅವನು ಹೇಳ್ತಾನೆ, 50 ಅಲ್ಲ, 100 ಅಲ್ಲ, 1,00,000 ಅಲ್ಲ, ಕೋಟಿ ಕೊಟ್ಟರು ನಾನು ಆ ಗೂಡನ್ನು ನಿಮಗೆ ತೆಗೆದುಕೊಡ್ತಿಲ್ಲ ಅಂತ. ಯಾಕಂತ ನೀವು ಭಾವಿಸಿ, ನಾವೇ ಆಲೋಚನೆ ಮಾಡಬೇಕು, ಯಾಕೆ ಅವನು ಹಾಗೆ ಹೇಳಿದ. ಆಗ ಅವರಿಗೆ ಆಶ್ಚರ್ಯ ಆಗ್ತದೆ IAS ಅಧಿಕಾರಿಗೆ. ಅವ್ರು ಹೇಳ್ತಾರೆ, ಯಾಕಪ್ಪ ನಿಮಗೆ, ಯಾಕೆ ನೀವು ತೆಗೆದುಕೊಡೋದಿಲ್ಲ ಆ ಗೂಡನ್ನು ತೆಗೆದುಕೊಟ್ರೆ ಏನಾಗ್ತದೆ ನಿನಗೆ? ಅವನು ಹೇಳ್ತಾನೆ ಅದಕ್ಕೆ, ನೋಡಿ ನೀವು ಇವತ್ತು ಬರ್ತೀರಿ, ಆ ಗೂಡನ್ನು ತೆಗಿತೀರಿ, ಅದರಲ್ಲಿ ಮರಿ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು, ಅದನ್ನು ಎಲ್ಲಿಯಾದರೂ ಬಿಸಾಡಿ ನೀವು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಚಂದಕ್ಕೆ ಇಡ್ತೀರಿ. ಆದರೆ ನಾನು ಆಗಲ್ಲ, ನಾನು ಪ್ರತಿದಿನ ಇಲ್ಲಿ ಓಡಾಡ್ತಾ ಇರ್ತೇನೆ, ಸಂಜೆ ಬರ್ತೇನೆ, ಸಂಜೆ ಹೊತ್ತಿಗೆ ಆ ತಾಯಿ ಹಕ್ಕಿ ಬಂದು ಆ ಗೂಡನ್ನು ಹುಡುಕ್ತದೆ, ಅದರ ಗೂಡನ್ನು ಹುಡುಕ್ತದೆ. ಅದರ ಮರಿಯನ್ನು ಕಾಣದಾಗ, ಅದರ ಮೊಟ್ಟೆಯನ್ನು ಕಾಣದಿರುವಾಗ ಅದು ಪಡುವ ವೇದನೆ ಉಂಟಲ್ವಾ, ಅದು ಅದರ ಕೂಗು, ಅದನ್ನು ಕೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನೋಡಿ ನೀವು ಎಣಿಸಿ, ಹಾಗಾದರೆ ಎಜುಕೇಟೆಡ್ ಯಾರಂತ ನೀವು ಆಲೋಚನೆ ಮಾಡಿ. ಆ ದನ ಕಾಯುವವನ ಅಲ್ಲ IAS ಅಧಿಕಾರಿಯ ಅಂತ?
ನಾವು ಆಲೋಚನೆ ಮಾಡಬೇಕು. ಅವರಿಗೆ ಏನಿಲ್ಲ, ನೈತಿಕ ಶಿಕ್ಷಣ ಅವರಿಗೆ ಸಿಗಲಿಲ್ಲ. IAS ಅಧಿಕಾರಿ ಆಗಲಿ ಯಾರೇ ಆಗಲಿ ಅವರಿಗೆ ನೈತಿಕ ಶಿಕ್ಷಣ ಸಿಗಲಿಲ್ಲ, ಮಾನವೀಯ ಶಿಕ್ಷಣ, ಮೌಲ್ಯಗಳು ಶಿಕ್ಷಣ ಸಿಗಲಿಲ್ಲ. ಯಾರು ಒಳ್ಳೆಯ ಮೌಲ್ಯಯುತ, ಈಗ ಎಲ್ಲ ದೊಡ್ಡ ದೊಡ್ಡ ಅಂಬೇಡ್ಕರ್ ಆಗಿರ್ಬೋದು ಅಥವಾ ಗಾಂಧೀಜಿ ಆಗಿರ್ಬೋದು, ನಮ್ಮ ರಾಷ್ಟ್ರ ಕಂಡಂಥ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಇವರೆಲ್ಲರೂ ಮಾನವೀಯ ಮೌಲ್ಯಗಳನ್ನು ಬಲ್ಲವರು. ಮತ್ತು ಯಾರೇ ಏನೇ ಅವರನ್ನು ತೆಗಳ್ಳಿ ಹೊಗಳ್ಳಿ ಅದನ್ನೆಲ್ಲ ಅವರು ಆಗಲೇ ಮರೆತು ಬಿಡ್ತಾರೆ. ಇಂಥವರೆಲ್ಲ ಸಾಧನೆ ಮಾಡಿದ್ದಾರೆ. ಇಂತಹ ಸಾಧಕರು ನಮ್ಮ ದೇಶದಲ್ಲಿದ್ದಾರೆ. ಅಂತಹ ದೇಶದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳುವ, ಒಗ್ಗಟ್ಟಾಗಿ ಬದುಕುವ, ಅಣ್ಣ ತಮ್ಮಂದಿರಾಗಿ ಬದುಕ್ತಾ ನಾವು ಈ ದೇಶವನ್ನು ಕಟ್ಟುವ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮುಂದಿನ ಭಾಷಣಕ್ಕಾಗಿ ಶ್ರೀ ಪೌಲ್ ರಾಲ್ಫ್ ಡಿ ವಾಸ್ತವ್. ಏಕೆ ಹೇಳಿದರೆ, ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ನನಗೆ ದೇವರು ಎಲ್ಲರಿಗೆ ಎಂಬಂಥ ಒಂದು ದಿನ ಇವತ್ತಿದ್ದು. ನನಗೆ ಯಾಕೆ ಈ ಉಸಬಾರಿ, ನಾನು ನನ್ನ ಕುಟುಂಬದೊಂದಿಗೆ ನಾನು ಆರಾಮವಾಗಿರ್ತೇನೆ ಎಂಬುದ ಜನರು ಇವತ್ತು ಜಾಸ್ತಿ. ಈ ಒಂದು ಸೌಹಾರ್ದ ಕೂಟ ನಡೆಸಿ ಎಲ್ಲ ಧರ್ಮದವರನ್ನು ವೇದಿಕೆಯಲ್ಲಿ ಕೂರಿಸಿ ಈ ಒಂದು ಜನರನ್ನು ಸೇರಿಸುವಂಥ, ಎಲ್ಲ ಧರ್ಮದವರನ್ನು ಸೇರಿಸುವಂಥ ಮಹತ್ ಕಾರ್ಯ ನೀವು ಮಾಡಿದಿರಿ. ಪ್ರಪ್ರಥಮವಾಗಿ ನಾನು ನನ್ನ ವತಿಯಿಂದ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸಲು ಬಯಸ್ತಾ ಇದ್ದೇನೆ. ಮಹಮ್ಮದ್ ಕುಂಜಿ ಅವರ ಭಾಷಣಗಳನ್ನು ನಾನು ಕೇಳಿಕೊಂಡು ಬಂದವ. ಇವರ ಎದುರು ನಾನು ಮಾತನಾಡೋದು ಎಷ್ಟು ಪ್ರಸ್ತುತ ಎಂದು ನನಗೆ ಗೊತ್ತಿಲ್ಲ. ಆದರೂ ನಾನು ಭಾಷಣ ಮಾಡದೆ ನನ್ನ ಅನಿಸಿಕೆಯನ್ನು ಮಾತ್ರ ಹೇಳಲು ಇವತ್ತು ಬಯಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಆದಂಥ ಘಟನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ಏನು ಹೇಳಿದರೆ, ನಾನು 49 ಬಾರಿ ರಕ್ತದಾನ ಮಾಡಿದ್ದೇನೆ. ವಿನಯ್ ಗಾಂವ್ಕರ್ ಅವರು ಬಜ್ಪೆಯಲ್ಲಿ SI ಆಗಿರುವಾಗ ನಾನು ನೋಡಿದ್ದೇನೆ. ಒಂದು ಕಾಟಿಪಳ್ಳದ ಒಂದು ಮುಸ್ಲಿಂ ಕುಟುಂಬ ರಿಕ್ಷಾದಲ್ಲಿ ಅದ್ಯಪಾಡಿ ಎಂಬ ಊರಿಗೆ ಹೋದಾಗ ಅಲ್ಲಿ ರಿಕ್ಷಾ ಮಗುಚು ಬಿದ್ದು ಅಲ್ಲಿ ಒಂದು ಮಗುವಿನ ಮೃತ್ಯು ಆಯಿತು. ಉಳಿದ 11 ಜನರಿಗೆ ಆಸ್ಪತ್ರೆಯಲ್ಲಿ ಕೊಂಡೋದಾಗ ಮುಸ್ಲಿಂ ಬಾಂಧವರೆಲ್ಲರೂ ರಕ್ತ ನೀಡಲಿಕ್ಕೆ, ಅಲ್ಲಿ ರಕ್ತದ ಅಗತ್ಯತೆ ಅತಿ ಜರೂರಿತ್ತು. ರಕ್ತ ನೀಡಲಿಕ್ಕಾಗುವಾಗ ಹೆಚ್ಚಿನವರಿಗೆ BP ಇದ್ದುದರಿಂದಾಗಿ ರಕ್ತ ನೀಡಲಿಕ್ಕಾಗಲಿಲ್ಲ. ಆಗ ನಾನು ಕದ್ದು 2 ಸಲ ರಕ್ತ ಕೊಟ್ಟಿದ್ದೇನೆ. ಈ ಕೈಯಲ್ಲಿ ರಕ್ತ ಕೊಟ್ಟು ಅದರ ಸ್ಟಿಕ್ಕರ್ ತೆಗೆದು ಇದಕ್ಕೆ ಸರ್ಟ್ ಹಾಕಿ ಇನ್ನೊಂದು ಕೈಯಲ್ಲಿ ರಕ್ತ ನೀಡಿದ್ದೇನೆ. ಅವರು ಯಾರು ಇವತ್ತು ತೀರಿ ಹೋಗಲಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ನನ್ನ ರಕ್ತ ಹಿಂದೂ ಬಾಂಧವರ ಮೈಯಲ್ಲೂ ಇದೆ, ಮುಸ್ಲಿಂ ಬಾಂಧವರ ಮೈಯಲ್ಲೂ ಇದೆ, ಕ್ರೈಸ್ತ ಬಾಂಧವರ ಮೈಯಲ್ಲೂ ಸಹ ಇದೆ. ಅವರು ಯಾರು ತೀರಿ ಹೋಗಲಿಲ್ಲ. ಇವತ್ತು ಅದೆಲ್ಲ ಕೆಂಪು ರಕ್ತ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ಅಲ್ಲಿ ತೆಗೆಯುವಾಗ ಪಂಪಿಂಗ್ ಮಾಡುವಾಗ ನಾನು ನೋಡಿದ್ದೇನೆ, ನನ್ನ ರಕ್ತ ಸಹ ಕೆಂಪು. ಆಚೆ ಬೆಡ್ಡಲ್ಲಿ ಮಲಗಿದವರ ಮುಸ್ಲಿಂ ಬಾಂಧವರ ರಕ್ತ ಸಹ ಕೆಂಪು. ರಕ್ತದಾನ ಶಿಬಿರಗಳಲ್ಲಿ ಸಹ ನಾನು ನೋಡಿದ್ದೇನೆ. ಹಿಂದೂಗಳು ಬ್ರಾಹ್ಮಿಣ್ಸ್ ರಕ್ತ ಕೊಟ್ಟಿದ್ದಾರೆ, ದಲಿತ ವರ್ಗದವರು ಕೊಟ್ಟಿದ್ದಾರೆ, ಮುಸ್ಲಿಮ್ಸು ಕೊಟ್ಟಿದ್ದಾರೆ, ಕ್ರೈಸ್ತರು ಕೊಟ್ಟಿದ್ದಾರೆ. ಆ ರಕ್ತದಾನ ಶಿಬಿರದಲ್ಲಿ ನೋಡುವಾಗ ಎಲ್ಲರದ್ದು ಕೆಂಪಿದೆ. ಆದರೆ ನಮಗೆ ಮಾತ್ರ ಯಾಕೆ ಈ ಭೇದ ಭಾವ ಎಂಬುದನ್ನು ನನಗೆ 56 ವರ್ಷ ಆದರೂ ನಾನು ದಿವಸ ಆಗಲಿ ಇದನ್ನೇ ಕಂಡುಕೊಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ನಾನು ಚಿಕ್ಕವನಿರುವಾಗ ಮೆಟ್ಟು ಒಲಿಯುವ ಮಕ್ಕಳೊಟ್ಟಿಗೆ ಆಟ ಆಡಿಕೊಂಡು ಬೆಳೆದವ. ಆಗ ನಮಗೆ ಮುಸ್ಲಿಮ್ಸ್, ಅವರು ಕ್ರೈಸ್ತರು, ಇವರು ದಲಿತರು, ಇವರು ಮುಸಲ್ಮಾನರು, ಇವರು ಶೆಟ್ರು, ಇವರು ಭಟ್ರು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವೆಲ್ಲರೂ ಜೊತೆಯಾಗಿ ಬೆಳೆದು ಅವರು ಬರೆಯುವುದನ್ನು ನಕಲು ಹೊಡೆದುಕೊಂಡು ಪರೀಕ್ಷೆ ಬರೆದುಕೊಂಡು ಬೆಳೆದವರು. ನಮಗೆ ಯಾರಿಗೂ ಇವತ್ತು ಏನೂ ಆಗಲಿಲ್ಲ. ಇವತ್ತು ವೈದ್ಯರು ಕೇವಲ ನಾನು ಕ್ರೈಸ್ತರಿಗೆ ಅಥವಾ ಹಿಂದೂಗಳಿಗೆ ಮಾತ್ರ ನಾನು ಚಿಕಿತ್ಸೆ ಕೊಡ್ತೇನೆ ಹೇಳಿದರೆ ಆಗ್ತದೋ? ಇವತ್ತು ಶಿಕ್ಷಣ ಕೊಡುವಾಗ ಶಿಕ್ಷಕರಿದ್ದಾರೆ, ಇಲ್ಲ ನಾನು ಕೇವಲ ಹಿಂದೂಗಳಿಗೆ ಮಾತ್ರ ಶಿಕ್ಷಣ ನೀಡ್ತೇನೆ ಹೇಳಿದರೆ ನಾವು ಬಾಳಿ ಬದುಕಲಿಕ್ಕೆ ಆಗ್ತದಾ ಎಂಬ ಭಾವನೆ ನನಗೆ ಇವತ್ತು ಕಾಡ್ತಾ ಇದೆ. ಇಲ್ಲಿ ನಿಂತು ಮಾತನಾಡಲಿಕ್ಕೆ ಹೆದರಿಕೆ ಆಗ್ತಾ ಇದೆ.
ನಾನು ಇಂಥ ವೇದಿಕೆಯಲ್ಲಿ ಹಿಂದೆ ಹಲವಾರು ಬಾರಿ ಮಾತನಾಡಿದವ. ಆದರೆ ಈಗ ನಾವು ಮಾತನಾಡಿದ 99 ಭಾಗವನ್ನು ಒಳ್ಳೆಯದನ್ನು ನೋಡಿ ಏನಾದರೂ ಒಂದು ತಪ್ಪಿದ್ರೆ ಅದನ್ನು ಇವತ್ತು ಹಿಡಿದಿಟ್ಟುಕೊಂಡು ನಮ್ಮನ್ನು ಬಡಿಲಿಕ್ಕೆ ತಯಾರಾದ ವರ್ಗ ಒಂದಿದೆ. ಆದ್ದರಿಂದ ಹೇಗೆ ಮಾತನಾಡಲಿ, ಏನು ಮಾತನಾಡಲಿ ಎಂಬುದೇ ಇವತ್ತು ಭಯದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ನಮ್ಮ ಜೀವನ ಹೋಯಿತು. ನನಗೆ 56 ವರ್ಷ ವಯಸ್ಸಾಯಿತು. ಎಲ್ಲರೊಂದಿಗೆ ಸೇರಿ ಬೆಳೆದವರು. ಆದರೆ ಮುಂದಿನ ಜನಾಂಗ ಹೇಗೆ ಎಂಬುದನ್ನೇ ಈಗ ನಾವು ಕಂಡುಕೊಳ್ಬೇಕಾಗಿದೆ. ನಾನು ಕಿನ್ನಿಪದವು ಎಂಬ ಒಂದು ಊರಿನಲ್ಲಿ ಮುಸ್ಲಿಮರ ಒಂದು ಕೇರಿಯಲ್ಲಿದೆ. ಅಲ್ಲಿ ಮನೆಯ ಒಳಗೆ ಅಡುಗೆ ಮನೆಯ ಒಳಗೆ ಹೋಗಿ ಅಲ್ಲಿ ಏನು ಮಾಡಿದ್ದೀರಿ ನೀವೆಂದು ಬಿರಿಯಾನಿಯನ್ನು ಊಟ ಮಾಡಿಕೊಂಡು ಬೆಳೆದವ. ಇವತ್ತು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆ ಒಂದು ಬಜ್ಪೆ ಕ್ಷೇತ್ರದಲ್ಲಿ ನನ್ನ ಬಜ್ಪೆಯಲ್ಲಿ ಒಮ್ಮೆ ಸಹ ಓಟ್ ಕೇಳಿ ನಾನು ವಿನ್ ಆದವನಲ್ಲ. ಈ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ನಮ್ಮ ಕ್ರೈಸ್ತರ ಮತ ಇಡೀ ಜಿಲ್ಲಾ 41,000 ಮತದಲ್ಲಿ ಕ್ರೈಸ್ತರ ಮತ ಕೇವಲ 3-4 ಸಾವಿರ. ಅದರಲ್ಲೂ ನಿಮಗೆ ಗೊತ್ತಿದೆ ಕ್ರೈಸ್ತರು ಮತದಾನ ಮಾಡಲಿಕ್ಕೆ ಹೋಗುವುದೇ ಕಡಿಮೆ. ಆದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಧಿಕ ಹೆಚ್ಚಿನ ಮತದಲ್ಲಿ ನಾನು ಗೆದ್ದಿದ್ದೇನೆ. ಇದು ಹಾಗಾದರೆ ಆಗಿನ ಕಾಲದಲ್ಲಿ ಈ ಎಲ್ಲ ಭಾವನೆ ಅವ ಕ್ರೈಸ್ತ, ಇವ ಹಿಂದೂ, ಇವ ಮುಸ್ಲಿಮಾನ ಎಂಬ ಭಾವನೆ ಇರಲಿಲ್ಲ. ಏನು ಒಳ್ಳೆ ಕೆಲಸ ಮಾಡ್ತಾನೆ ಅವನನ್ನು ಗುರುತಿಸಿಕೊಂಡು ವೋಟ್ ಹಾಕ್ತಾ ಇದ್ರು. ಮುಂದಿನ ದಿವಸ ಇಂಥ ದಿವಸಗಳು ಬರಲಿ ಎಂದು ನಾನು ಈ ವೇದಿಕೆಯ ಮೂಲಕ ದೇವರಲ್ಲಿ ನಾನು ಬೇಡ್ತಾ ಇದ್ದೇನೆ. ಏನನ್ನು ಯೋಚಿಸಿ ಇಲ್ಲಿ ಮಾತನಾಡಲಿಕ್ಕೆ ಬರ್ತೇನೆಂದು ನಾನು ಬಂದವನಲ್ಲ. ನಾನು ಎಲ್ಲ ಕಡೆ ಹೇಳುವುದಿದೆ, ನಾನು ಅರ್ಜಿ ಹಾಕಿ ಹುಟ್ಟಿದವನಲ್ಲ. ನಾನು ಎಸ್ತೆಲ್ ಬಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ. ಹಾಗೆ ನಾನು ಕ್ರೈಸ್ತ. ನಾನು ಮಸೀದಿಗೆ ಹೋಗ್ತೇನೆ, ಅಲ್ಲಿ ನಮಾಜ್ ಮಾಡುವಾಗ ಹಿಂದೆ ಕೂತ್ಕೊಂಡು ನಾನು ನಮಾಜ್ ಮಾಡ್ತೇನೆ. ನಾನು ಅಲ್ಲಿ ದೇವರಿದ್ದಾರೆ ಎಂಬುದನ್ನು ಮಾತ್ರ ಕಂಡುಕೊಳ್ತೇನಲ್ಲದೆ ಅದು ಅಲ್ಲಾಹೋ, ಯೇಸುವ, ರಾಮ ಇದು ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ದೇವರಿದ್ದಾರೆ ಎಂಬುದನ್ನು ಮಾತ್ರ ನಾನು ಕಂಡುಕೊಂಡಿದ್ದೇನೆ. ಒಂದು ವೇಳೆ ಸರೋಜಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ರಾಮನ ಇಲ್ಲ ಇನ್ನೊಬ್ಬನ ಆಗ್ತಿದ್ನೋ ಏನೋ. ನಾನು ಜೈನಾಬಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಅಶ್ಫಾಕ್ ಆಗ್ತಿದ್ನೋ ಇನ್ನೇನೋ ಆಗ್ತಿದ್ನೋ. ಆದ್ದರಿಂದ ನನ್ನ ಧರ್ಮ ನನ್ನ ಮನೆಗೆ ಮಾತ್ರ ಸೀಮಿತ. ನಾನು ಈಗ ಮಾಸ್ಟರ್ ಹೇಳಿದರು, ನಾವು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು, ಬಾಯಲ್ಲಿ ಮಾತ್ರ ಮಾತನಾಡುವುದಲ್ಲ. ನನ್ನ ಉದ್ದೇಶ ಇಷ್ಟೇ. ಯಾವತ್ತು ನಾನು ಕ್ರೈಸ್ತ ಅಥವಾ ಮುಸಲ್ಮಾನ ಅಥವಾ ಹಿಂದೂ ಎಂಬ ಭಾವನೆಯನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ನನ್ನ ಮಕ್ಕಳಿಗೂ ನಾನು ಅದನ್ನೇ ಕಲಿಸಿಕೊಡೋದು. ನನ್ನ ಮಗ ಇದ್ದಾನೆ ಒಬ್ಬ, ಅವನ ಮಿತ್ರರೆಲ್ಲರೂ ಮುಸಲ್ಮಾನರು ಮತ್ತು ಹಿಂದೂಗಳು. ರಾತ್ರಿ ಲೇಟಾಗಿ ಬಂದರೆ ನೀನು ಕುಡಿಯುವ ಒಂದು ಸಾಹಸ ಮಾತ್ರ ಮಾಡಬೇಡ, ಅವರೊಟ್ಟಿಗೆ ಬೆರೀಬೇಡ, ಇವರೊಟ್ಟಿಗೆ ಬೆರೀಬೇಡ ಎಂದು ನಾನು ಕಲಿಸಿಕೊಟ್ಟವನಲ್ಲ. ಇವತ್ತಿನ ಸಮಾಜ ನಾನು ನೋಡ್ತಾ ಇದ್ದೇನೆ, ಚಿಕ್ಕ ಮಕ್ಕಳಿಗೆ ಸಹ ಕಲಿಸಿಕೊಡ್ತಾ ಇದ್ದಾರೆ. ನೀನು ಆ ಪೂರ್ವ ಸಾಹಸ ಮಾಡಬೇಡ, ಆ ಬ್ಯಾರಿಯ ಸಾಹಸ ಮಾಡಬೇಡ, ಆ ಶೆಟ್ಟಿ ಸಾಹಸ ಮಾಡಬೇಡ, ಈ ಭಟ್ರ ಇದನ್ನೇ ನಮಗೆ ಕಲಿಸಿಕೊಡ್ತಾ ಇದೆ. ಆದ್ದರಿಂದ ಮುಂದಿನ ದಿವಸ ಎಲ್ಲಿ ಹೋಗಿ ಮುಟ್ತದೆ ಎಂಬ ಭಯ ನಮಗೆ ಕಾಡ್ತಾ ಇದೆ. ಮೊಹಮ್ಮದ್ ಕುಂಜಿ ಅವರು, ನಾನು ಮಗದೊಮ್ಮೆ ಹೇಳ್ತಾ ಇದ್ದೇನೆ, ನಾನು ನೂರಾರು ಕಾರ್ಯಕ್ರಮಗಳಲ್ಲಿ ಅವರ ಮಾತನ್ನು ಕೇಳಿ ಬೆಳೆದು ಬಂದವ. ಇವತ್ತು ACP ಅವರು ಇಲ್ಲಿಲ್ಲ. ನಿನ್ನೆ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದ ಆ ಪಾರಿವಾಳದ ಕಥೆಯನ್ನು ಅವರು ಇವತ್ತು ಹೇಳಿದರು. ನನಗೆ ಅತೀವ ಸಂತೋಷ ಆಯಿತು. ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಹ ಇವರು ಸಹ ಇಂಥ ಒಳ್ಳೆ ಮಾತುಗಳನ್ನು ಓದುತ್ತಾರಲ್ಲೋ ಎಂಬ ಸಂತೋಷ ನನಗಾಯಿತು. ಅವರಿದ್ದರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ಮಗದೊಮ್ಮೆ ನಿಮ್ಗೆಲ್ರಿಗೂ ನನಗೆ ಈ ಕಾರ್ಯಕ್ರಮದಲ್ಲಿ ಬಂದು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಯಾವಾಗಲೂ ಅವರು ಮಾತನಾಡುವಾಗ ವಿದ್ಯಾಧರ್ ಶೆಟ್ಟರ್ ಅಂತ ಹೆಸರು ಬರುವುದಿಲ್ಲ, ದಿನಾಕರ್ ಶೆಟ್ಟರ್ ಅಂತ ನನ್ನ ಬಾಯಲ್ಲಿ ಬರ್ತದೆ. ಈ ಒಂದು ಪೊಸಕ್ಕುಲ್ಲಾಲ್ನ ಸಂಪಾದಕರಾದ ವಿದ್ಯಾಧರ್ ಶೆಟ್ಟರು ಮತ್ತು ಅಧ್ಯಕ್ಷರು ಇದ್ದಾರೆ ಪ್ರಸಾದ್ ರೈರವರು, ಮೆಲ್ವಿನ್ ಡಿಸೋಜರ್ ಅವರಿದ್ದಾರೆ. ನಿಮ್ಗೆಲ್ರಿಗೂ ಈ ಒಂದು ಕೂಟವನ್ನು ನೀವು ನಡೆಸ್ಕೊಂಡು ಬಂದಿದ್ದೀರಿ. ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದೆಯೂ ಇವತ್ತೇನು 10 ವರ್ಷ ನೀವು ನಡೆಸಿದ್ದೀರಿ, ಮುಂದಿನ 100 ವರ್ಷ ಸಹ ಇಂಥ ಕಾರ್ಯಕ್ರಮ ನಡೆಸುವಂಥ ಸೌಭಾಗ್ಯ ದೇವರು ನಿಮಗೆ ಒದಗಿಸಿಕೊಡಲಿ. ನನಗೆ ಅತಿಥಿ ಅಲ್ಲದಿದ್ದರೂ
ಕೆಳಗೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡುವಂಥ ಸೌಭಾಗ್ಯ ಒದಗಿಸಿಕೊಡ್ಲಿ ಎಂದು ಹೇಳುತ್ತಾ ನಾನೊಂದು ಇಫ್ತಾರ್ ಕೂಟದ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು 27ನೇ ದಿವಸದ ಇಫ್ತಾರ್ ಕೂಟ ಇದೆ. 27ನೇ ದಿವಸ 40 ಆ ಒಂದು ದಿವಸ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದರಿಂದ ತಾಲೂಕ್ ಪಂಚಾಯತ್ ಸದಸ್ಯನಾಗಿರಿಂದ ಇವತ್ತಿನವರೆಗೆ ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ನನ್ನ ಅಬ್ದುಲ್ ಜಬ್ಬಾರ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿದ್ದರು, ಅದೇ ಟಿ ಹುಸೇನ್ ಎಂಬ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು. ನಾವೆಲ್ಲರೂ ಸೇರಿಕೊಂಡು ಆ ಒಂದು ದಿವಸ ನಾನು ಸಹ ಉಪವಾಸ ಇಟ್ಕೊಂಡು ಪಾಲಿಸಿ ಬಂದು ನಾನು ಅವರ ಜೊತೆಯಾಗಿ ನಾನು ಇದ್ದೇನೆ ಎಂಬುದನ್ನು ನನ್ನ ಮನಸ್ಸಿಗೆ ತೃಪ್ತಿಗಾಗಿ ನಾನು ನಡೆಸಿಕೊಂಡು ಬರ್ತಾ ಇದ್ದೇನೆ. ಅದೇ ರೀತಿ ಒಂದು ವೇಳೆ ಮಸೀದಿಗೆ ಹೋಗುವಾಗ ನನಗೆ ದಾರಿಯಲ್ಲಿ ಯಾರಾದರೂ ಮುಸಲ್ಮಾನರು ಸಿಕ್ಕಿದ್ರೆ ಅವರಿಗೆ ನನ್ನ ದಾರಿ ಬೇರೆ ಆದರೂ ಮಸೀದಿಗೆ ಲೇಟ್ ಆದರೆ ಅವರನ್ನು ಮಸೀದಿ ತನಕ ಬಿಡುವಂಥ ಕಾರ್ಯಕ್ರಮವನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ಇದು ಕೊನೆಯ ಮಾತು, ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ಯಾಕೆ ಹೇಳಿದರೆ ಅವರಿಗೆ ಸಿಗುವ ಈ ನಮಾಜಿನ ಫಲ ಅರ್ಧ ನನಗೆ ಸಿಗ್ತದೆ ಎಂಬ ಒಂದು ನಂಬಿಕೆ ನಂದು. ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಿಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಸುತ್ತಮುತ್ತಲ ಪರಿಸ್ಥಿತಿ, ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಬೇರೆ ಬೇರೆ ಘಟನೆಗಳು, ಇದೆಲ್ಲ ಒಂದು ರೀತಿಯ ನಿರಾಶೆ, ಹತಾಶೆ, ಯಾವುದೋ ರೀತಿಯ ಅಸಹಾಯಕತೆ ಇವೆಲ್ಲವನ್ನು ಸೃಷ್ಟಿಸುವಾಗ ಪ್ರೀತಿಯ, ನಂಬಿಕೆಯ, ಸಹೋದರತೆಯ ಮಾತುಗಳಿಗೆ ಬಹಳ ದೊಡ್ಡ ಬೆಲೆ ಇದೆ, ಬಹಳ ಶ್ರೇಷ್ಠತೆ ಇದೆ ಇವತ್ತಿನ ದಿನಗಳಲ್ಲಿ. ಅದಕ್ಕಾಗಿ ಕನಿಷ್ಠ ಪಕ್ಷ ನಮ್ಮ ಮನಸ್ಸಾದರೂ ಸ್ವಲ್ಪ ತಿಳಿಯಾಗಲಿ, ಸ್ವಲ್ಪ ಸಾಂತ್ವನ ಸಿಗಲಿ ಎಂಬ ಒಂದು ಉದ್ದೇಶವು ಈ ಸೌಹಾರ್ದ ಸಂಗಮಕ್ಕೆ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇದು ಒಂದು ಇಫ್ತಾರ್ ಕೂಟ. ಮುಸ್ಲಿಮರು ಈ ತಿಂಗಳಲ್ಲಿ ಬಹಳ ನಿಷ್ಠೆಯಿಂದ ಉಪವಾಸ ವ್ರತ ಆಚರಿಸ್ತಾರೆ. ಉಪವಾಸವನ್ನು ಒಂದು ತರಬೇತಿ ಅಂತ ಅವರಿಗೆ ಕಲಿಸಿಕೊಡಲಾಗಿದೆ. ಉಪವಾಸ ಒಂದು ಟ್ರೈನಿಂಗ್. ಉಪವಾಸ ಮನುಷ್ಯ ತನ್ನ ಮನಸ್ಸನ್ನು ಹತೋಟಿಯಲ್ಲಿಡಲು ಕಲಿಯುವಂತಹ ಟ್ರೈನಿಂಗ್. ನಮ್ಮ ಮನಸ್ಸು ಕೆಟ್ಟು ಹೋಗಿದೆ ಎಂಬುದು ಇವತ್ತಿನ ಸಮಾಜದ ಬಹಳ ದೊಡ್ಡ ದುರಂತ. ನಮ್ಮ ಶರ್ಟ್ ಎಲ್ಲ ಬಹಳ ಚೆನ್ನಾಗಿದೆ, ನಮ್ಮ ಹಾವಭಾವಗಳು, ನಮ್ಮ ಭಾಷಣಗಳು, ನಮ್ಮ ಟಿವಿ ಡಿಬೇಟ್ಸ್ಗಳು ಇದೆಲ್ಲ ಬಹಳ ಚೆನ್ನಾಗಿದೆ. ಆದರೆ ದುರದೃಷ್ಟವಶಾತ್ ನಮ್ಮ ಮನಸ್ಸುಗಳು ಬಹಳ ಕೆಟ್ಟು ಹೋದದ್ದು, ಬಹಳ ಮಲಿನಗೊಂಡ ಮನಸ್ಸು. ಮತ್ತು ಜಗತ್ತಿನಲ್ಲಿ ಇವತ್ತು ಯಾವುದೆಲ್ಲ ಸಮಸ್ಯೆಗಳಿವೆ, ರಕ್ತಪಾತ, ಅನ್ಯಾಯ, ಅಕ್ರಮ, ಈ ಎಲ್ಲ ಸಮಸ್ಯೆಗಳ ಕಾರಣ ಮನುಷ್ಯನ ಮನಸ್ಸು ಕೆಟ್ಟು ಹೋಗಿದೆ ಎಂಬುದಾಗಿದೆ. ಮನಸ್ಸು ಕೆಟ್ಟು ಹೋಯಿತು. ಮನಸ್ಸನ್ನು ಸ್ವಚ್ಛ ಮಾಡುವ ಒಂದು ವಿಧಾನವಾಗಿ ರಂಜಾನ್ ತಿಂಗಳ ಉಪವಾಸವನ್ನು ಕಲಿಸಿಕೊಡಲಾಗಿದೆ. ಮಾಡರ್ನ್ ಟ್ರೈನಿಂಗಿನ ಕೆಲವು ವ್ಯವಸ್ಥೆ ಇದೆ. ಕಾರ್ಪೊರೇಟ್ ಕಂಪನಿಗಳಲ್ಲಿ, ಸೈನ್ಯದಲ್ಲಿ, ಮಿಲಿಟರಿಯಲ್ಲಿ ಕೆಲವು ಮೋಟಿವೇಶನಲ್ ಕ್ಲಾಸಸ್ಗಳು, ಮೋಟಿವೇಶನಲ್ ಟ್ರೈನಿಂಗಿನ ಒಂದು ಪದ್ಧತಿ ಇದೆ. ಅಂದರೆ ಅವರು ಹೇಗೆ ಇರಬೇಕು ಅಂತ ಬಯಸ್ತಾರೋ ಹಾಗೆ ಜನರನ್ನು ಬದಲಾಯಿಸುವುದಕ್ಕಾಗಿ ವಿವಿಧ ರೀತಿಯ ಮೋಟಿವೇಶನಲ್ ಕ್ಲಾಸಸ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರ್ತದೆ. ₹1,000 ನೀವು ಅದಕ್ಕೆ ಫೀಸ್ ಕೊಡಬೇಕು. ಹಾಗೆ ಒಂದು ಮಾಡರ್ನ್ ಥಿಯರಿ ಏನೆಂದರೆ 21 ದಿವಸ ನಿಮಗೆ ಒಂದು ವಿಷಯದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆದರೆ ಮತ್ತೆ ಜೀವನ ಪರ್ಯಂತ ನಿಮಗೆ ಅದನ್ನು ಕಂಟ್ರೋಲ್ ಮಾಡಬಹುದು ಅಂತ. ಅದೊಂದು ಮಾಡರ್ನ್ ಥಿಯರಿ. ಅದು ಉದಾಹರಣೆಗೆ, ಒಬ್ಬ ಮದ್ಯಪಾನ ಮಾಡುವವ 21 ದಿವಸ ಮದ್ಯಪಾನ ವರ್ಜಿಸುವುದಾದರೆ ಮತ್ತವನಿಗೆ ಜೀವನ ಪರ್ಯಂತ ವರ್ಜಿಸಬಹುದು ಅಂತ, ಅಷ್ಟು ವಿಲ್ ಪವರ್ ಇದ್ರೆ. ಸಿಗರೇಟ್ ಸೇದುವವ
ಅವ 21 ದಿವಸ ನಿಷ್ಠೆಯಿಂದ ಸಿಗರೇಟ್ ಸೇದುವುದೊಂದು ಬಿಟ್ಟು ಬಿಟ್ರೆ ಮತ್ತೆ ಅವನಿಗೆ ಅದನ್ನು ಪರ್ಮನೆಂಟ್ ಆಗಿ ಬಿಡ್ಬೋದು ಅಂತ. ಇದು ಒಂದು ಮಾಡರ್ನ್ ಥಿಯರಿ. ಅದು ಅಷ್ಟು ವಿಲ್ ಪವರ್ ಇರುವವರಿಗೆ ಅಥವಾ ಅಷ್ಟು ಆತ್ಮವಿಶ್ವಾಸ ಇರುವವರಿಗೆ ಅದು ಸಾಧ್ಯ ಆಗ್ತದೆ. ಉಪವಾಸ ಎಂಬುದು ಫ್ರೀ ಆಗಿ, ಒಂದು ನಯಾ ಪೈಸೆ ಖರ್ಚು ಇಲ್ಲದೆ, ಸೃಷ್ಟಿಕರ್ತನಾದ ದೇವನು ನಮಗೆ ಕಲಿಸಿಕೊಟ್ಟಿರುವಂತಹ ಒಂದು ಟ್ರೈನಿಂಗ್. ಅದು ಕೆಟ್ಟ ಮಾತುಗಳನ್ನು ಆಡಬಾರ್ದು, ಕೆಟ್ಟ ಆಲೋಚನೆಗಳನ್ನು ಕೂಡ ಮಾಡಬಾರ್ದು. ನೀವು ಪ್ರಭಾದೇವರು ಕಲಿಸಿಕೊಟ್ಟರು, ಯಾರಾದರೂ ನಿಮ್ಮೊಂದಿಗೆ ಜಗಳಾಡಿದ್ರೆ, ಯಾರಾದರೂ ನಿಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ರೆ, ಇನ್ನೀ ಸಾಯಿ ಮುನ್ನಂತ ಹೇಳಿಬಿಡಿ, ನಾನೊಬ್ಬ ಉಪವಾಸಿಗ ಅಂತ ಹೇಳಿಬಿಡಿ, ಪ್ರತೀಕಾರಕ್ಕೆಲ್ಲ ಹೋಗಬೇಡಿ, ಅವನು ಮಾತಾಡಿದ ಶೈಲಿಯಲ್ಲೇ ಮಾತಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಮಾತಾಡಿದ್ರೆ ನಿಮ್ಮ ಉಪವಾಸಕ್ಕೆ ಬೆಲೆಯೂ ಇಲ್ಲ, ನೆಲೆಯೂ ಇಲ್ಲ. ಆದ್ದರಿಂದ ಹೀಗೆ ಮನುಷ್ಯ ತನ್ನ ಮನಸ್ಸನ್ನು ಸಂಸ್ಕರಿಸುವ, ತನ್ನ ಮನಸ್ಸನ್ನು ಸ್ವಚ್ಛಗೊಳಿಸುವ ಒಂದು ತರಬೇತಿಯಾಗಿ ರಂಜಾನ್ ತಿಂಗಳ ಉಪವಾಸವನ್ನು ಕಲಿಸಿಕೊಡಲಾಗಿದೆ. ಮನಸ್ಸು ಸ್ವಚ್ಛವಾಗಿರಬೇಕು ಎಂಬುದು ಇವತ್ತು ಆಧುನಿಕ ಮೆಡಿಕಲ್ ಸೈನ್ಸಿನಲ್ಲಿ ನೀವು ರೋಗಕ್ಕೆ ಮದ್ದು ಮಾಡಿದ್ರೆ ಸಾಕಾಗುವುದಿಲ್ಲ, ರೋಗಿಗಳಿಗೆ ಮದ್ದು ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ರೋಗಕ್ಕೆ ಮಾತ್ರ ಮದ್ದು ಮಾಡುವುದರಿಂದ ರೋಗ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ, ನೀವು ರೋಗಿಗಳಿಗೆ ಮದ್ದು ಮಾಡಬೇಕು ಅಂತ. ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಧಾರಾಳ ರೋಗಗಳಿವೆ. ಆ ರೋಗಗಳಿಗೆಲ್ಲ ಮದ್ದು ಮಾಡದೆ, ಮನಸ್ಸಿನ ರೋಗಗಳಿಗೆ ಮದ್ದು ಮಾಡದೆ ದೇಹದ ರೋಗಗಳಿಗೆ ಮದ್ದು ಮಾಡುವುದರಿಂದ ಹೆಚ್ಚಿನ ಪ್ರಯೋಜನ ಇಲ್ಲ ಅಂತ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ, ಮೆಡಿಕಲ್ ಸೈನ್ಸ್ ಹೇಳ್ತಾ ಇದೆ. ಪವಿತ್ರ ಕುರ್ಆನ್ ಕುರ್ಆನ್ನ ಬಗ್ಗೆ ಒಂದು ವಿಚಾರವನ್ನು ಪ್ರಸ್ತಾಪಿಸಿದೆ. ಅದೇನೆಂದರೆ ಶಿಫಾ ಉಲ್ಲಿಮಾ ಫಿ ಸುದೂರ್ ಅಂತ. ಕುರ್ಆನ್ನ ಮಾರ್ಗದರ್ಶನ, ನೀವು ಕುರ್ಆನ್ ಅನ್ನು ಓದಿದರೆ ಕುರ್ಆನ್ನ ಸಂದೇಶ, ಕುರ್ಆನ್ನ ಮಾರ್ಗದರ್ಶನ ಅದು ಶಿಫಾ ಉಲ್ಲಿಮಾ ಫಿ ಸುದೂರ್, ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ರೋಗಗಳನ್ನು ಅದು ಗುಣಪಡಿಸ್ತದೆ ಅಂತ ಕುರ್ಆನ್ನ ಬಗ್ಗೆ ಹೇಳುತ್ತದೆ. ಮನಸ್ಸಿನ ರೋಗಗಳನ್ನು ಗುಣಪಡಿಸಲಿಕ್ಕೆ ಆಧುನಿಕ ವೈದ್ಯಕೀಯ ಸವಲತ್ತುಗಳಲ್ಲಿ ಯಾವುದೇ ರೀತಿಯ ಮದ್ದುಗಳಿಲ್ಲ, ಅಥವಾ ಮನಸ್ಸಿನ ರೋಗಗಳು ಯಾವುದು ಎಂಬುದನ್ನು ಲ್ಯಾಬಿನಲ್ಲಿ ಟೆಸ್ಟ್ ಮಾಡುವುದರಿಂದ, ಸ್ಕ್ಯಾನಿಂಗ್ ಮಾಡುವುದರಿಂದ ಕಂಡುಹಿಡಿಯಲಿಕ್ಕೂ ಸಾಧ್ಯ ಇಲ್ಲ. ಹಗೆತನ, ವಿದ್ವೇಷ, ಕೋಮುವಾದ, ಉಗ್ರವಾದ, ಹೀಗೆ ಯಾವುದೆಲ್ಲ ರೋಗಗಳಿವೆ, ಈ ರೋಗಗಳಿಗೆ ಮದ್ದೂ ಇಲ್ಲ. ಈ ರೋಗಗಳನ್ನು ಯಾವ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿದ್ರೂ ನಿಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವೂ ಇಲ್ಲ. ಯಾವ ಸ್ಕ್ಯಾನಿಂಗಿನಿಂದಲೂ ಈ ರೋಗ ನಿಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕುರ್ಆನ್ ಹೇಳುವುದು ಶಿಫಾ ಉಲ್ಲಿಮಾ ಫಿ ಸುದೂರ್, ನಿಮ್ಮ ಮನಸ್ಸಿನ ರೋಗಗಳನ್ನು ಈ ಸಂದೇಶಗಳು ಗುಣಪಡಿಸ್ತದೆ ಅಂತ. ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಮನುಷ್ಯನ ಮನಸ್ಸಿನ ರೋಗಗಳನ್ನು ಗುಣಪಡಿಸುವ ತತ್ವಗಳನ್ನು ಕಲಿಸಿಕೊಟ್ಟಿದೆ. ಎಲ್ಲಾ ಧರ್ಮಗಳು ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸುವ ಔಷಧಿಗಳೇನು, ಹಾಗೆ ನೀವೊಬ್ಬ ಮನುಷ್ಯನಾಗಿ ಬದುಕುವ ಮಾರ್ಗಗಳೇನು ಎಂಬುದನ್ನು ಜಗತ್ತಿನ ಎಲ್ಲಾ ಧರ್ಮಗಳು ಹೇಳಿಕೊಟ್ಟಿವೆ. ಎಲ್ಲಾ ಧರ್ಮಗಳು. ಒಂದು ಸಮಾಜದಲ್ಲಿ ನಂಬಿಕೆ ಇಲ್ಲ ಎಂದಾದರೆ, ಒಂದು ಸಮಾಜದಲ್ಲಿ ಸಹೋದರತೆ ಇಲ್ಲ ಎಂದಾದರೆ, ಒಂದು ಸಮಾಜದಲ್ಲಿ ಪರಸ್ಪರ ಗೌರವ ಇಲ್ಲ ಎಂದಾದರೆ, ಆ ಸಮಾಜದಲ್ಲಿ ಧಾರಾಳ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು ಇರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಮನುಷ್ಯರ ಮಧ್ಯೆ ನಂಬಿಕೆ, ಪ್ರೀತಿ ಇಲ್ಲ ಎಂದಾದರೆ ಆ ಊರಿನಲ್ಲಿ ಮಸೀದಿ ಇದ್ದು ಏನು ಪ್ರಯೋಜನ ಇದೆ? ಆ ಊರಿನಲ್ಲಿ ಧಾರಾಳ ಮಂದಿರಗಳಿದ್ದೇನು ಪ್ರಯೋಜನ ಇದೆ? ಜಗತ್ತಿನ ಎಲ್ಲಾ ಧರ್ಮಗಳು ದೇವರನ್ನು ಕರುಣಾಮಯಿ ಎಂದು ಪರಿಚಯಿಸಿತು. ದೇವ ಕರುಣಾಮಯಿ. ಕರುಣೆ ಇಲ್ಲದವನಿಗೆ ನಿಮ್ಮ ಮನಸ್ಸಿನಲ್ಲಿ ದ್ವೇಷ, ಹಗೆತನ, ವಿದ್ವೇಷ ಇದನ್ನೇ ಹೊತ್ತುಕೊಂಡು ನೀವು ನಡೆಯುವುದಾದರೆ ನಿಮಗೆ ಯಾವುದಾದ್ರೂ ಒಂದು ಧರ್ಮದ ಅನುಯಾಯಿ ಎಂದು ಹೇಳಿಕೊಳ್ಳುವ ಯಾವ ಅರ್ಹತೆಯೂ ಇಲ್ಲ. ಯಾಕೆಂದ್ರೆ ದೇವ ಕರುಣಾಮಯಿ ಅಂತ ಜಗತ್ತಿನ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟದ್ದು. ದೇವ ಕರುಣಾಮಯಿ ಅಂತ ನಂಬುವ ನಾನು. ನನ್ನ ಮನಸ್ಸಿನಲ್ಲಿ ಕರುಣೆ ಇಲ್ಲ ಎಂದಾದರೆ, ಹಗೆತನ, ವಿದ್ವೇಷ ಇದುವೇ ನನ್ನ ಧರ್ಮ ಎಂದಾದರೆ, ನನಗೆ ಯಾವುದಾದ್ರೂ ಒಂದು ಧರ್ಮದ ಅನುಯಾಯಿ ಎಂದು ಹೇಳಿಕೊಳ್ಳುವ ಯಾವ ಅರ್ಹತೆಯೂ ಖಂಡಿತ ಇಲ್ಲ. ಆದ್ದರಿಂದ ಸಹೋದರರೇ, ಜಗತ್ತಿನ ಎಲ್ಲಾ ಧರ್ಮಗಳು ಮನಸ್ಸನ್ನು ಸ್ವಚ್ಛಗೊಳಿಸುವ ಪಾಠಗಳನ್ನು ಕಲಿಸಿಕೊಟ್ಟಿದೆ. ಆ ಶಿಕ್ಷಣಗಳನ್ನು ಕಲಿಯುವ ಪ್ರಯತ್ನ ಮಾಡಬೇಕು ನಾವು. ಉಪವಾಸ ಕೂಡ ಮನಸ್ಸನ್ನು ಸ್ವಚ್ಛಗೊಳಿಸುವಂತಹ ಒಂದು ಪ್ರಕ್ರಿಯೆ. ಕುರ್ಆನ್ನಲ್ಲಿ
ನಿಮ್ಮ ದೇವ ಯಾರು ಅಂತ ಹೇಳಿಕೊಡಲಾಗಿದೆ. ಕುರ್ಆನ್ ದೇವನನ್ನು ಪರಿಚಯಿಸಿರುವುದು ರಬ್ಬುಲ್ ಆಲಮೀನ್ ಅಂತ, ಎಲ್ಲರನ್ನು ಸಂರಕ್ಷಿಸುವ ದೇವ. ನಿಮ್ಮ ಜಾತಿ ನೋಡದೆ, ನಿಮ್ಮ ಧರ್ಮ ನೋಡದೆ, ನಿಮ್ಮ ಭಾಷೆ ನೋಡದೆ, ನಿಮ್ಮ ದೇಶ ನೋಡದೆ ಎಲ್ಲರನ್ನು ಸಂರಕ್ಷಿಸುವ ದೇವ. ನೋಡಿ, ಜಗತ್ತಿನಲ್ಲಿ ಇಲ್ಲಿನ ತನಕ ಈ ಜಗತ್ತಿಗೆ 2 ದೇವರಿದ್ದಾರೆ ಅಂತ ಯಾರು ಹೇಳಿಲ್ಲ. ದೇವರೇ ಇಲ್ಲ ಅಂತ ಹೇಳುವ ಒಂದು ಸ್ವಲ್ಪ ಮಂದಿ ಇರ್ಬೋದು, ಅದು ಬೇರೆ. ದೇವರು ಇಲ್ಲ ಅಂತ ಹೇಳುವ ಒಂದು ಸಣ್ಣ ವರ್ಗ ಇರ್ಬೋದು ಸೊಸೈಟಿಯಲ್ಲಿ. ಆದ್ರೆ 2 ದೇವರಿದ್ದಾರೆ ಅಂತ ಹೇಳುವವರು ಯಾರು ಇಲ್ಲ ಜಗತ್ತಿನಲ್ಲಿ. ಯಾರಿಗೆಲ್ಲ ದೇವರ ಮೇಲೆ ನಂಬಿಕೆ ಇದೆ ಅವರೆಲ್ಲ ಒಪ್ಪಿಕೊಂಡ ಸತ್ಯ ದೇವರೊಬ್ಬನೇ ಅಂತೆ. ದೇವರೊಬ್ಬ ಮಾತ್ರ. ಈ ಜಗತ್ತಿಗೆ 2 ದೇವರಿದ್ದಾರೆ, ಜಗತ್ತಿಗೆ 3 ದೇವರಿದ್ದಾರೆ ಅಂತ ಹೇಳಲಿಕ್ಕೆ ಯಾರು ಇಲ್ಲಿನ ತನಕ ಧೈರ್ಯ ತೋರಲೇ ಇಲ್ಲ. ಅದು ಸಾಧ್ಯವೂ ಇಲ್ಲ. ಯಾಕೆಂದ್ರೆ ದೇವ ಒಬ್ಬ ಎಂಬುದಕ್ಕೆ ನಾವೆಲ್ಲ ಸಾಕ್ಷಿಗಳು. ನಾವೆಲ್ಲ ತಾಯಿಯ ಗರ್ಭಾಶಯದಲ್ಲಿ 9 ತಿಂಗಳು ಇದ್ದು ಹೊರಗೆ ಬಂದವರು. ಕೆಲವು ಧರ್ಮದವರು 13 ತಿಂಗಳು, ಕೆಲವು ಧರ್ಮದವರು 3 ತಿಂಗಳು, ಹಾಗೆಲ್ಲ ಆಗಲಿಲ್ಲ. ನಾವೆಲ್ಲ ಒಂದೇ ರೀತಿ ನಮ್ಮ ಹುಟ್ಟಿನ ಪ್ರಕ್ರಿಯೆ. ಒಂದು ಧರ್ಮದವರ ಕಣ್ಣು ಒಂದು ಕಡೆ, ಕಿವಿ ಬೇರೊಂದು ಕಡೆ, ಇನ್ನೊಂದು ಧರ್ಮದವರ ಕಿವಿ ಇನ್ನೊಂದು ಕಡೆ, ಹಾಗೆಲ್ಲ ಇಲ್ಲಲ್ಲ. ನಮ್ಮ ಭಾವನೆಗಳು ಕೂಡ ಅದೇ ರೀತಿ. ನನ್ನ ಮಗ ಐಸಿಯುನಲ್ಲಿದ್ರೆ ಒಬ್ಬ ತಂದೆಯಾಗಿ ನನ್ನ ಮನಸ್ಸಿನ ನೋವೇನಿದೆಯೋ, ಒಬ್ಬ ಹಿಂದುವಿನ ನೋವು ಕೂಡ ಅದೇ ಇರ್ತದೆ. ರಕ್ತಕ್ಕೆ ಮಾತ್ರ ಒಂದೇ ಬಣ್ಣ ಇರುವುದಲ್ಲ, ಕಣ್ಣೀರಿಗೂ ಒಂದೇ ಬಣ್ಣ ಅಂತ ಹೇಳಲಾಗ್ತದೆ. ರಕ್ತಕ್ಕೆ ಮಾತ್ರ ಅಲ್ಲ ಬಣ್ಣ ಒಂದೇ, ನಮ್ಮ ಕಣ್ಣೀರಿಗೂ ಬಣ್ಣ ಒಂದೇ. ನನ್ನ ಕಣ್ಣೀರಿಗೂ ನಿಮ್ಮ ಕಣ್ಣೀರಿಗೂ ಬಣ್ಣ ಒಂದೇ. ಅಂದರೆ ಮನುಷ್ಯನ ದುಃಖ, ಸಂತೋಷ, ಭಾವನೆಗಳು ಇದೆಲ್ಲ ಸಮಾನವಾದದ್ದು. ಇದೆಲ್ಲ ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು. ಅವನನ್ನು ಬೇರೆ ಬೇರೆ ಹೆಸರಿನಿಂದೆಲ್ಲ ಕರೀತೇವೆ. 750 ಕೋಟಿ ಜನರಿದ್ದಾರೆ ಈ ಜಗತ್ತಿನಲ್ಲಿ. 750 ಕೋಟಿ ಮನುಷ್ಯರು ಭಿನ್ನ ಭಿನ್ನರು ಅಂತ. 750 ಕೋಟಿ ಮನುಷ್ಯರ ಕೈಯ ಬೆರಳಿನ ಗುರುತುಗಳು ಬೇರೆ ಬೇರೆ, ನಮ್ಮ ಕಣ್ಣು ಬೇರೆ ಬೇರೆ. ಅದಕ್ಕಾಗಿಯೇ ಆಧಾರ್ ಕಾರ್ಡಿಗೆ ಸ್ಕ್ಯಾನ್ ಮಾಡಿಟ್ಟದ್ದು ಕಣ್ಣನ್ನು, ಕೈ ಬೆರಳನ್ನು ಸ್ಕ್ಯಾನ್ ಮಾಡಿಟ್ಟದ್ದು. ಯಾಕೆಂದ್ರೆ ನನ್ನ ಕೈ ಬೆರಳಿನಂತೆ ಜಗತ್ತಿನಲ್ಲಿ ಯಾರ ಕೈ ಬೆರಳಿನ ಗುರುತು ಇಲ್ಲ. ನನ್ನ ಶರೀರಕ್ಕೆ ಒಂದು ಸ್ಮೆಲ್ ಇದೆ, ಒಂದು ವಾಸನೆ ಇದೆ. ಜಗತ್ತಿನಲ್ಲಿ ಈ ವಾಸನೆ 750 ಕೋಟಿ ಮನುಷ್ಯರ ಶರೀರಕ್ಕೂ ಇಲ್ಲ. 750 ಕೋಟಿ ಮನುಷ್ಯರ ಮಧ್ಯೆ ಇರುವುದು ವೈರುಧ್ಯತೆ ಅಲ್ಲ, ವೈವಿಧ್ಯತೆಗಳು. ಇದನ್ನು ನಾವು ಒಪ್ಪಬೇಕು. 750 ಕೋಟಿ ಮನುಷ್ಯರ ಅಥವಾ ಮುಸ್ಲಿಮರ ವಾಸನೆ ಎಲ್ಲ ಒಂದು, ಮುಸ್ಲಿಮರ ಕೈಯ ಬೆರಳಿನ ಗುರುತಲ್ಲ ಒಂದು, ಹಾಗೆಯೂ ಇಲ್ಲ. 750 ಕೋಟಿ ಮನುಷ್ಯರಲ್ಲಿ ಭಿನ್ನತೆ ಇದೆ, ಅದು ವೈರುಧ್ಯತೆ ಅಲ್ಲ, ಅದು ವೈವಿಧ್ಯತೆಗಳು. ಈ ವೈವಿಧ್ಯತೆ ಜಗತ್ತಿನ ನಿಯಮ ಅಂತ ಕುರಾನ್ ಹೇಳುತ್ತದೆ. ವಲೌ ಶಾ ರಬ್ಬುಕ ಲಜಅಲನ್ ನಾಸ ಉಮ್ಮತಂ ವಾಹಿದ ಅಂತ ಹೇಳಿತ್ತು ಕುರಾನ್. ಈ ಜಗತ್ತಿನಲ್ಲಿ ಎಲ್ಲಾ ಧರ್ಮದ, ಎಲ್ಲಾ ಸಂಸ್ಕೃತಿಯ ಜನರು ಇರುವುದು ದೇವನ ನಿಯಮ ಅಂತ ಕುರಾನ್ ಹೇಳುತ್ತದೆ. ಜಗತ್ತಿನಲ್ಲಿ ಒಂದೇ ಧರ್ಮದವರು, ಒಂದೇ ಸಿದ್ಧಾಂತದವರು ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವ ಹಾಗೆ ಮಾಡಲೇ ಇಲ್ಲ ಅಂತ ದೇವ ಹೇಳುವುದು. ಇತಿಹಾಸದಲ್ಲಿ ಎಂದೂ ಕೂಡ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಧರ್ಮದವರು ಅಂತ ಯಾವ ಕಾಲದಲ್ಲೂ ಇರಲಿಲ್ಲ. ಆದ್ದರಿಂದ ನಮ್ಮ ಮಧ್ಯೆ ವೈವಿಧ್ಯತೆಗಳೆಂಬುದು ಅನಿವಾರ್ಯತೆ. ಅದು ಮನುಷ್ಯರಾದ್ರೆ ವೈವಿಧ್ಯತೆಗಳಿರಲೇಬೇಕು. ಈ ವೈವಿಧ್ಯತೆಗಳನ್ನು ಗುರುತಿಸಿ ಗೌರವಿಸಿ ನಾವೆಲ್ಲ ಮುಂದೆ ಹೋಗುವಾಗ ಖಂಡಿತ ಒಂದು ಒಳ್ಳೆಯ, ನಾವೆಲ್ಲ ನಮಗೆ ಒಂದು ಸೂತ್ರ ಇದ್ರೆ ಸಾಕು, ಚೆನ್ನಾಗಿರ್ತೇವೆ. ಕ್ರೈಮ್ ಈಸ್ ಕ್ರೈಮ್, ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ಈ ಒಂದು ಸಣ್ಣ ಸೂತ್ರ ನಾವು ಅಳವಡಿಸಿಕೊಳ್ಳ. ಕ್ರೈಮ್ ಈಸ್ ಕ್ರೈಮ್, ಅಪರಾಧ ಯಾರು ಮಾಡಿದ್ರು ತಪ್ಪು. ಅದು ಹಿಂದೂ ಮಾಡ್ಲಿ, ಮುಸ್ಲಿಂ ಮಾಡ್ಲಿ, ದೊಡ್ಡ ಧರ್ಮಗುರು ಮಾಡ್ಲಿ, ಯಾರು ಬೇಕಾದ್ರೂ ಮಾಡ್ಲಿ. ಕ್ರೈಮ್ ಈಸ್ ಕ್ರೈಮ್, ತಪ್ಪು ಯಾವಾಗಲೂ ತಪ್ಪೆ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್, ಅಪರಾಧ ಮಾಡುವವ ಕ್ರಿಮಿನಲ್. ಅವ ಹಿಂದೂ ಮಾಡಿದ್ರು, ಮುಸ್ಲಿಂ ಮಾಡಿದ್ರು, ಒಬ್ಬ ಧರ್ಮಗುರು ಮಾಡಿದ್ರು, ಯಾರಾಗಲಿ ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ಅದಕ್ಕೆ ಪ್ರವಾದಿಯವರು ಕಲಿಸಿಕೊಟ್ಟದ್ದು ಕೋಮುವಾದಿ ನನ್ನ ಸಮುದಾಯದವ ಅಲ್ಲ ಅಂತ ಹೇಳಿದ್ರು ಅವರು. ಕೋಮುವಾದಕ್ಕಾಗಿ ಹೋರಾಡುವವ, ಕೋಮುವಾದವನ್ನು ಪ್ರಚಾರ ಮಾಡುವವ ನನ್ನ ಸಮುದಾಯದವ ಅಲ್ಲ ಅಂತ ಹೇಳಿದ್ರು ಪ್ರವಾದಿಯವರು. ಅವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಕೊಟ್ರು. ಕೋಮುವಾದ ಏನು ಅಂತ ಪ್ರಶ್ನಿಸಿದಾಗ ಪ್ರವಾದಿಯವರು ಕೊಟ್ಟ ಉತ್ತರ ಇದೆ, ನಾನು ಮತ್ತು ನೀವು ಎದೆಯಲ್ಲಿ ಬರೆದಿರ್ಬೇಕಾದವು. ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನ ಧರ್ಮದವ ಎಂಬ ಕಾರಣಕ್ಕೆ ಅನ್ಯಾಯವನ್ನು ನಾನು ಸಮರ್ಥಿಸುವುದಾದರೆ ಅದಕ್ಕೆ ಕೋಮುವಾದ ಅಂತ ಹೇಳಲಾಗುತ್ತದೆ. ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಕಲಿಸಿಕೊಟ್ರು ಪ್ರವಾದಿಯವರು. ಈ ಒಂದು ಸಣ್ಣ ಸೂತ್ರ, ಅಪರಾಧ ಅಂದ್ರೆ ಅಪರಾಧ, ಯಾರು ಮಾಡಿದ್ರು ಅಪರಾಧ. ಅಪರಾಧಿ ಅಂದ್ರೆ ಯಾರು ಮಾಡಿದ್ರು ಅವ ಅಪರಾಧಿ. ಈ ಸಣ್ಣ ಸೂತ್ರವನ್ನು ಪಾಲಿಸಲಿಕ್ಕೆ ಸಾಧ್ಯ ಇದೆ ಎಂದಾದರೆ
ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆ ತರಲಿಕ್ಕೆ ಸಾಧ್ಯ. ಏನು ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ಬಹಳ ಸರಳವಾದ ಮತ್ತು ನಾವೆಲ್ಲ ಒಪ್ಪಿಕೊಳ್ಳುವ ಕೆಲವು ಸೂತ್ರಗಳನ್ನೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಎಂದಾದರೆ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ಖಂಡಿತ ತರಬಹುದು. ಆದ್ದರಿಂದ ಈ ಚಿಂತನೆಗಳನ್ನು ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಕನಿಷ್ಠ ಪಕ್ಷ ಕಲಿಸಿಕೊಡುವಂತಹ ಅನಿವಾರ್ಯತೆ ಇದೆ. ಮತ್ತು ಇನ್ನೊಬ್ಬರಿಗಾಗಿ ಇತ್ತೀಚೆಗೆ ನಾನು ಒಳ್ಳೆಯ ಅಮ್ಮ ಯಾರು ಅಂತ ಒಂದು ಕಡೆ ಓದಿದೆ. ನಾನು ಅದು ಹೇಳಿ ಮುಗಿಸ್ತಾ ಇದ್ದೇನೆ. ನನಗೆ ಬಹಳ ನನ್ನ ಮನಸ್ಸಿಗೆ ತಟ್ಟಿದಂತಹ ಒಂದು ಕೊಟೇಶನ್ ಅದು. ಒಳ್ಳೆಯ ಅಮ್ಮ ಯಾರು ಅಂತ. ಒಳ್ಳೆಯ ಅಮ್ಮ ಯಾರಂದ್ರೆ ಮಗಳಿಗೆ ಅಥವಾ ಮಗಳಿಗೆ ಟಿಫಿನ್, ಶಾಲೆಗೆ ಹೋಗುವಾಗ ಟಿಫಿನ್ ಕೊಟ್ಟು ಸಂಜೆ ಮರಳಿ ಬಂದಾಗ ಮಗನೇ ಟಿಫಿನ್ ಎಲ್ಲ ತಿಂದಿದ್ದೀಯಾ ಅಂತ ಕೇಳುವ ಅಮ್ಮ ಒಳ್ಳೆಯ ಅಮ್ಮ ಅಲ್ಲ. ಬದಲಾಗಿ ಮಗನೇ, ಯಾರಾದರೂ ಟಿಫಿನ್ ತಾರದ ಮಕ್ಕಳು ಇದ್ದರ ಮಗನೇ ನಿನ್ನ ಶಾಲೆಯಲ್ಲಿ, ಅವರೊಂದಿಗೆ ನೀನು ಶೇರ್ ಮಾಡಿದ್ದೀಯಾ ಅಂತ ಯಾವ ಅಮ್ಮ ಕೇಳ್ತಾಳೋ ಅವಳು ಒಳ್ಳೆಯ ಅಮ್ಮ ಅಂತ ಹೇಳಲಾಗುತ್ತದೆ. ಅವಳು ಒಳ್ಳೆಯ ಸಮಾಜವನ್ನು ಬೆಳೆಸ್ತಾಳೆ, ಅವಳು ಮನುಷ್ಯತ್ವ ಇರುವ ಒಂದು ತಲೆಮಾರನ್ನು ಬೆಳೆಸ್ತಾಳೆ ಅಂತ. ಈ ವ್ಯಾಲ್ಯೂಸ್, ಈ ಮೌಲ್ಯಗಳು, ಜಗತ್ತಿನ ಧರ್ಮ ವ್ಯಾಲ್ಯೂಸ್ ಇನ್ಕ್ರೀಸ್ ಯುವರ್ ಹೆಲ್ತ್, ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಲಾಗುತ್ತೆ. ಬದುಕಿನಲ್ಲಿ ಕೆಲವು ವ್ಯಾಲ್ಯೂಸ್ಗಳು ಇರಬೇಕಲ್ಲ. ವ್ಯಾಲ್ಯೂಸ್ಗಳು ನಮ್ಮ ಬಗ್ಗೆ ನಮಗೆ ಗೌರವ ಕೊಡ್ತಾರೆ. ನಾನು 45 ವರ್ಷಗಳ ನನ್ನ ದಾಂಪತ್ಯ ಜೀವನ, 45 ವರ್ಷದಲ್ಲಿ ನಾನು ಒಬ್ಬ ತಂದೆಯಾಗಿ, ನಾನೊಬ್ಬ ಪತಿಯಾಗಿ, 45 ವರ್ಷದ ದಾಂಪತ್ಯ ಜೀವನದಲ್ಲಿ ನನ್ನ ಪತ್ನಿಯ ಹೊರತು ಬೇರೆ ಯಾವ ಒಬ್ಬ ಮಹಿಳೆಯ ಬಗ್ಗೆಯೂ ನಾನು ಆಲೋಚಿಸಿದವನೇ ಅಲ್ಲ. ಅದು ನನ್ನ ಬಗ್ಗೆ ನನಗೆ ಗೌರವ ಉಂಟು ಮಾಡುತ್ತೆ. 40 ವರ್ಷ ನಾನು ಗೌರ್ಮೆಂಟ್ ಸರ್ವಿಸಿನಲ್ಲಿದ್ದೆ, 40 ವರ್ಷ ಇದ್ದೆ. ನನಗೆ ಲಂಚ ಪಡೆಯಲಿಕ್ಕೆ ಬೇಕಾದ ಸಾಧ್ಯತೆಗಳೆಲ್ಲವೂ ಇತ್ತು. ಆದರೆ ಒಂದು ನಯಾ ಪೈಸ ನಾನು ಲಂಚ ಪಡೆಯಲಿಲ್ಲ ಎಂಬ ಹೆಮ್ಮೆ ನೀವು ರಿಟೈರ್ಡ್ ಆಗಿ ಆಫೀಸಿನಿಂದ ಹೊರಗೆ ಬರುವಾಗ ವ್ಯಾಲ್ಯೂಸ್ ಇನ್ಕ್ರೀಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ನನ್ನ ಬಗ್ಗೆ ನನಗೆ ಗೌರವ ಉಂಟಾಗ್ತದೆ. 40 ವರ್ಷದಲ್ಲಿ ಒಂದು ನಯಾ ಪೈಸ ಲಂಚ ತೆಗಿಲಿಲ್ಲ ನಾನು. ಹೀಗೆ ವ್ಯಾಲ್ಯೂಸ್ ಯಾವಾಗಲೂ ನಮ್ಮ ಬಗ್ಗೆ ನಮಗೆ ಗೌರವ, ನಾವು ನಮ್ಮನ್ನು ಪ್ರೀತಿಸಬೇಕು ಅಂತ. ಜಗತ್ತಿನ ಎಲ್ಲ ಕ್ರಿಶ್ಚಿಯನ್ ಬೈಬಲ್ನಲ್ಲಿ ನಿಮ್ಮಂತೆಯೇ ನಿಮ್ಮ ನೆರೆಕರೆಯವರನ್ನು ಪ್ರೀತಿಸಿ ಅಂತವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅದರಲ್ಲಿ 2ನೇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು. 1ನೇದಕ್ಕೆ ಕೊಡಬೇಕು. ನಿಮ್ಮಂತೆ ಅಂದ್ರೆ ನಿಮ್ಮನ್ನು ಮೊದಲು ಪ್ರೀತಿಸಿ, ಮತ್ತೆ ಬೇರೆಯವರನ್ನು ಪ್ರೀತಿಸಬೇಕು. ನಾನು ನನ್ನನ್ನೇ ಪ್ರೀತಿಸುವುದಿಲ್ಲ, ನನ್ನ ಬಗ್ಗೆ ನನಗೆ ಗೌರವ ಇಲ್ಲ ಎಂದಾದರೆ ಬೇರೆಯವರನ್ನು ಗೌರವಿಸಲಿಕ್ಕೆ, ಪ್ರೀತಿಸಲಿಕ್ಕೆ ನನಗೆ ಖಂಡಿತ ಸಾಧ್ಯ ಇಲ್ಲ. ಆದ್ರಿಂದ ಸಹೋದರ ಸಹೋದರಿಯರೇ, ಬದುಕಿನಲ್ಲಿ ಹೀಗೆ ಕೆಲವು ಸಣ್ಣ ಸಣ್ಣ ವ್ಯಾಲ್ಯೂಸ್ಗಳೆಲ್ಲ ಇರುವುದಾದರೆ, ಬದುಕಿನಲ್ಲಿ ಕೆಲವು ಸರಳವಾದ ಸೂತ್ರಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಪಾಲಿಸಿಕೊಂಡು ಅದನ್ನೆಲ್ಲ ಈ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಮಾಡುವುದಾದರೆ ಖಂಡಿತ ಈ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಈ ಇಫ್ತಾರ್ ಕೂಟ ಮತ್ತು ನಮ್ಮ ಸದ್ಭಾವನಾ ವೇದಿಕೆಯ ಹೊಸಕುರಲ್ ಬಳಗದ ಎಲ್ಲಾ ಚಟುವಟಿಕೆಗಳು ಒಂದೊಳ್ಳೆಯ ಸಮಾಜದ ನಿರ್ಮಾಣದಲ್ಲಿ ಇದು ಸಮಾಜವನ್ನು ನಿರ್ಮಿಸಲಿಕ್ಕೆ ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಮೊಹಮ್ಮದ್ ಕುಂಜಿ ಖತೀಬರು ಮಸ್ಜಿದುಲ್ ಹುದಾ ತುಕೋಟಿ ಅವರಿಗೆ ಕೃತಜ್ಞತೆಗಳು. ಅಧ್ಯಕ್ಷೀಯ ಭಾಷಣಕ್ಕಾಗಿ ಪ್ರಸಾದ್ ರೈ ಕಲ್ಲಿಮಾರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೆ. ಆಶ್ರಯದಲ್ಲಿ ಇಂದು ಈ ಸೌಹಾರ್ದ ಇಫ್ತಾರ್ ಕೂಟ ಇಲ್ಲಿ ನಡೀತಾ ಇದೆ. ಪ್ರಥಮವಾಗಿ ನಾನು ಇಂತಹ ಒಂದು ಅರ್ಥಪೂರ್ಣವಾದ, ಶಿಸ್ತುಬದ್ಧವಾದ, ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಸದ್ಭಾವನಾ ವೇದಿಕೆಯ ಹಾಗೂ ಹೊಸಕುರಲ್ ಬಳಗದ ಎಲ್ಲ ಸರ್ವ ಸದಸ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ನಿಜವಾಗಿಯೂ 1.25 ಗಂಟೆಯಲ್ಲಿ ಮಾತಾಡುವ ಎಲ್ಲ ಗಣ್ಯ ವ್ಯಕ್ತಿಗಳು ಅತ್ಯಂತ ಅರ್ಥಯುಕ್ತವಾಗಿ ಮನಮುಟ್ಟುವಂತೆ ಈ ಸಮಾಜದಲ್ಲಿ ನಾವು ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನತಕ್ಕಂಥ ಎಲ್ಲ ವಿಚಾರಗಳನ್ನು ಬಹಳ ಉತ್ತಮವಾಗಿ ನಮಗೆ ತಿಳಿಸಿದ್ದಾರೆ. ಅದರಲ್ಲೂ ಕರ್ತವ್ಯದ ಅತ್ಯಂತ ತುರ್ತು ಇದ್ದರೂ ಕೂಡ ನಮ್ಮ ACP ಅವರು ಬಂದು ನಮ್ಮೊಟ್ಟಿಗೆ ಈ ಸಮಯವನ್ನು ಅವರು ಕಳೆದಿದ್ದಾರೆ. ಯಾಕೆ ಕಳೆದಿದ್ದಾರೆ ಅಂತ ಹೇಳಿದರೆ, ನಾವೆಲ್ಲ ಸೌಹಾರ್ದತೆಯ ಬದುಕಲು ಕಾನೂನು ಕೂಡ ನಿಮ್ಮ ಒಟ್ಟಿಗೆ ಇದೆ ಅನ್ನತಕ್ಕಂಥ ಅಂಶವನ್ನು ಅವರು ಇಲ್ಲಿ ಹೇಳಿದ್ದಾರೆ. ಪವಿತ್ರ ಗ್ರಂಥಗಳಾದ ಬೈಬಲ್, ಕುರಾನ್, ಭಗವದ್ಗೀತೆ ಎಲ್ಲವೂ ಹೇಳುವುದು ಕ್ಷಮಿಸು, ಪ್ರೀತಿಸು,
ಹಾಗೂ ಧರ್ಮದ ಮಾರ್ಗದಲ್ಲಿ ಜೀವಿಸು ಎಂಬುದಾಗಿ. ನಾವು ನಮ್ಮನ್ನು ಪ್ರೀತಿಸುವ, ನಮ್ಮಿಂದ ಸಾಧ್ಯವಾದರೆ ಇತರರಿಗೆ ಉಪಕಾರವನ್ನು ಮಾಡುವ, ನಮ್ಮಿಂದ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಕೂಡ ಖಂಡಿತವಾಗಿಯೂ ಉಪದ್ರವಂತೂ ನಾವು ಮಾಡಬಾರದು. ಈ ಜಗತ್ತಿನಲ್ಲಿ ದೇವರು ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ. ನಾವು ಮಾತ್ರ ಉತ್ತಮ ಜೀವನವನ್ನು ಮಾಡುವುದಲ್ಲ, ನಮ್ಮೊಂದಿಗೆ ಇತರರು ಕೂಡ ಉತ್ತಮ ಜೀವನವನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಒಂದು ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ಅದನ್ನು ಇನ್ನೂ ಎತ್ತರಕ್ಕೇರಿಸುವಲ್ಲಿ ಎಲ್ಲ ಧರ್ಮದವರು ಕೂಡಿ ನಾವು ಸೌಹಾರ್ದತೆಯಿಂದ ಬಾಳುವ ಒಂದು ಭಯಮುಕ್ತವಾದ ವಾತಾವರಣವನ್ನು, ಒಂದು ಸ್ವಚ್ಛ ಸಮಾಜವನ್ನು ಕಟ್ಟುವಲ್ಲಿ ನಾವು ನೀವೆಲ್ಲ ಜೊತೆಯಾಗುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಬಂದಂಥ ಎಲ್ಲರಿಗೂ ಎರಡೂ ಕೈಯನ್ನು ಜೋಡಿಸಿ ವಂದನೆಗಳನ್ನು ಮಾಡುತ್ತಾ ನಾವೆಲ್ಲ ಅತ್ಯಂತ ಸೌಹಾರ್ದತೆಯಿಂದ ಬಾಳುವ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಇವತ್ತು ಈ ವಿಶೇಷ ಕಾರ್ಯಕ್ರಮ ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇವತ್ತು 4 ಸಂದೇಶಗಳನ್ನು ನಾವು ಆಲಿಸಿದ್ದೇವೆ. ಬಹಳ ಉತ್ತಮವಾದ ಸಂದೇಶಗಳು ನಮಗೆ ಸಿಕ್ಕಿತು. ನಮ್ಮ ಜೀವನದಲ್ಲಿ ಅದು ಅಳವಡಿಸಲು ಬಹಳ ಉಪಯುಕ್ತವಾಗಲಿದೆ ಎಂದು ನಾನು ಅನಿಸ್ತೇನೆ. ತಾವು ಸಹ ಅನಿಸಬಹುದು ಅಂತ ನನ್ನ ಭಾವನೆ. ಇವತ್ತು ಇಲ್ಲಿ ಬಂದು ನಮ್ಮೊಟ್ಟಿಗೆ ಇದ್ದು ತಮ್ಮ ಭಾವನೆಗಳನ್ನು ಅನಿಸಿಕೆಗಳನ್ನು ಹಂಚಿದ ಸಹಾಯಕ ಪೊಲೀಸ್ ಆಯುಕ್ತರು ದಿನೇಶ್ ಶೆಟ್ಟಿ ಇವರು ಇವಾಗಲೇ ಹೊರಟಿದ್ದಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್, ನಿಮಗೆ ಧನ್ಯವಾದಗಳು. ರಂಜಾನ್ ಸಂದೇಶವನ್ನು ನೀಡಿದ ಶ್ರೀ ಮೊಹಮ್ಮದ್ ಕುಜ್ನಿ ಖತೀಬರು, ಮಸ್ಜಿದ್ ವಾಲ್ ಹುದಾ ಹುದುಕೋಟು ಇಲ್ಲಿಯ ಇವರಿಗೆ ನಮಗೆ ಸದ್ಭಾವನಾ ವೇದಿಕೆ ಪರವಾಗಿ ಧನ್ಯವಾದಗಳು. ಹಾಗೂ ಸಂವಾದ ಸಂದೇಶ ನೀಡಿದ ಶ್ರೀ ಹರೀಶ್ ಕುಮಾರ್, ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿ ತಲಪಾಡಿ, ಇವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ, ಶ್ರೀ ಪೌಲ್ ರಾಲ್ಫ್ ಡಿಕೋಸ್ಟಾ ಮಾಜಿ ಜಿಲ್ಲಾ ಪಂಚಾಯತರು, ಇವರು ಸಹ ತಮ್ಮ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿದರು. ತಮಗೂ ಸಹ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಪೊಸಕುರಲ್ ಬಳಗ, ಇದರ ಮುಖ್ಯಸ್ಥರಾದ ವಿದ್ಯಾಧರ್ ಶೆಟ್ಟಿ. ನಿಮಗೆ ನಿಮ್ಮ ಸಮೂಹಕ್ಕೆ ನಮ್ಮ ಸದ್ಭಾವನಾ ವೇದಿಕೆಯಿಂದ ಧನ್ಯವಾದಗಳು. ಹಾಗೆ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ಸೌಹಾರ್ದ ವೇದಿಕೆಯ ಗೌರವ ಉಪ ಅಧ್ಯಕ್ಷರಾದ ಶ್ರೀಮಾನ್ ಸದಾನಂದ ಬಂಗೇರ, ಇವರಿಗೆ ಸಹ ನಮ್ಮ ಧನ್ಯವಾದಗಳು. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದ ಎಲ್ಲ ತಮ್ಮರಿಗೂ ನಾವು ಯೋಚಿಸಲಿಲ್ಲ ನೀವು ಎಷ್ಟು ಜನ ಬರುತ್ತೀರಿ ಅಂತ. ಆದರೂ ನಮ್ಮ ಕರೆಯೊಳಗೆ ಹೋಗೊಟ್ಟು ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಹಾಲನ್ನು ಕೊಟ್ಟು ಸಹಕರಿಸಿದ ಸೌಂಡ್ಸನ್ನು ಕೊಟ್ಟಿದ್ದಾರೆ ಹಾಗೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಇಶಾ ಕಲ್ಲಪ್ಪು. ಹಾಗೂ ನಮ್ಮ ಸದ್ಭಾವನಾ ವೇದಿಕೆಯ ಕಾರ್ಯದರ್ಶಿ ಅನ್ವರ್ ಅವರಿಗೂ, ಅವರು ತುಂಬ ಎಲ್ಲರಿಗೂ ಫೋನ್ ಮಾಡುತ್ತಾ ಎಲ್ಲರನ್ನು ಜಾಗೃತಿ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ. ಹಾಗೆ ಅಧ್ಯಕ್ಷ ಹೇಳಿದ ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ ಸದ್ಭಾವನಾ ವೇದಿಕೆಯ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ವಂದನೆಗಳು.